ಒಂದು ಕಾಲಕ್ಕೆ ನಮ್ಮಮ್ಮ ಕದ್ರೋದೇವಿ ಅಪ್ಪಯ್ಯನ ಬಳಿಗೆ ಹೋಗಿ ಸಾವಿರ ಸಾವಿರ ಸಂಖ್ಯೆಯ ಮಕ್ಕಳು ಹಾವುಗಳು ನನಗೆ ಹುಟ್ಟಬೇಕು ಎಂಬ ಹಾಗೆ ಕೇಳಿಕೊಂಡ್ರಂತೆ. ತಥಾಸ್ತು ಅಂತ ಹೇಳಿದ್ರು ಅಪ್ಪಯ್ಯ. ಅವರ ಅದಾದ ಭಯ ಪ್ರಧಾನವಾದದ್ದೇ ತಡ. ಹುಟ್ಟಿಕೊಂಡವು ನಾವು ಒಂದಲ್ಲ ಎರಡಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ, ಬೇರೆ ಬೇರೆ ಹೆಸರುಗಳು, ಬೇರೆ ಬೇರೆ ಬಣ್ಣಗಳು. ನಮಗೆಲ್ಲ ಹಿರಿಯನಾಗಿ ಒಡೆಯನಾಗಿ ಮಹಾಶೇಷ, ಆಮೇಲೆ ತಕ್ಷಕ, ನಾನು ಕಾಳಿಂಗ, ಇನ್ನೊಬ್ಬ ಏಲಾಪತ್ರ, ಮತ್ತೊಬ್ಬ ಧನಂಜಯ, ಇನ್ನೊಬ್ಬ ವಾಸುಕಿ. ಹೀಗೆ ಬೇರೆ ಬೇರೆ ಹೆಸರುಗಳು. ಕೆಲವು ಹಾವುಗಳು ಕಪ್ಪು, ಕೆಲವು ಕೆಂಪು, ಕೆಲವು ಹಸಿರು, ಕೆಲವು ನೀಲ ಬಣ್ಣ. ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ಬಣ್ಣದಲ್ಲಿ ತಾಯಿಯ ಬಳಿಗೆ ಹೋಗಿ ಅವಳ ತಾಯ್ತನವನ್ನು ಪೂರ್ತಿಗೊಳಿಸಿದವರು ನಾವು. ಸಂತೋಷದಲ್ಲಿರುವಂತಹ ಕಾಲಕ್ಕೆ ಒಂದು ಘಟನೆ ನಡೆದು ಹೋಯಿತು. ನನ್ನ ಅಮ್ಮ ಮತ್ತು ವಿನುತಾದೇವಿಗೆ ಒಂದು ಪಂಥ. ಸ್ವರ್ಗಲೋಕದ ಕುದುರೆಯ ಬಣ್ಣ, ಅದರಲ್ಲಿಯೂ ಬಾಲದ ಬಣ್ಣ ಯಾವುದು ಅನ್ನುವಂಥ ವಿಷಯದಲ್ಲಿ ಪಂಥ. ನಿಜವಾಗಿಯೂ ಬಿಳಿಯ ಬಣ್ಣ. ವಿನುತಾದೇವಿ ಹೇಳಿದ್ದದೇ ಬಣ್ಣ ಬಿಳಿ ಅಂತ. ಆದ್ರೆ ಅವರ ಮಾತನ್ನು ಒಪ್ಪಿಕೊಳ್ಳುವುದಕ್ಕೆ ನಮ್ಮಮ್ಮ ತಯಾರಿಲ್ಲ. ಅದು ಬಿಳಿಯಲ್ಲ ಕಪ್ಪು ಅಂತ ಹೇಳಿದರು. ಒಂದು ವೇಳೆ ನಾನು ಹೇಳಿದ ಹಾಗೆ ಆಗದೆ ಹೋದ್ರೆ ನಾನು ನಿನ್ನ ದಾಸಿಯಾಗುತ್ತೇನೆ. ಒಂದೊಮ್ಮೆಗೆ ಕಪ್ಪಾದ್ರೆ ನೀನು ನನ್ನ ದಾಸಿ ಆಗಬೇಕು. ಇಬ್ಬರು ಒಪ್ಪಿದ್ರು. ಆದ್ರೆ ಬಿಳಿಯ ಉಚ್ಚೈಷ ವಸುವಿನ ಬಾಲ ಕಪ್ಪಾಗುವುದಕ್ಕುಂಟು. ಅಮ್ಮ ನಮ್ಮ ಬಳಿಗೆ ಬಂದರು. ನಾಳೆ ಆ ಉಚ್ಚೈಷ ವಸು ಸಂಚರಿಸುವ ಕಾಲಕ್ಕೆ ಅದರ ಬಾಲ ಕಪ್ಪಾಗಬೇಕು. ಹಾಗಾಗಿ ಕಪ್ಪಿನ ಹಾವುಗಳು ಹೋಗಿ ಕಚ್ಚಿಕೊಳ್ಬೇಕು ಎಂಬ ಹಾಗೆ ಹೇಳಿದಾಗ ನಾವು ಒಪ್ಪಲಿಲ್ಲ. ಅದು ಯಾವ ಕಾಲಕ್ಕೂ ಕಪ್ಪಾಗುವುದಕ್ಕಿಲ್ಲ, ಅದು ದ್ರೋಹವಾಗುತ್ತದೆ ಎಂಬ ಹಾಗೆ ಹೇಳಿದಾಗ ನನ್ನ ಮಾತನ್ನು ಕೇಳದಂತ ನಿಮಗೆ ಶಾಪ ಕೊಡ್ತೇನೆ ಅಂತ ಹೇಳಿದ್ದು ಮಾತ್ರ ಶಾಪವನ್ನೇ ಕೊಟ್ಟರಲ್ಲ, ಮುಂದೆ ಜನಮೇಜಯನ ಯಾಗದಲ್ಲಿ ನೀವೆಲ್ಲ ಸುಟ್ಟು ಹೋಗಿ ಬೇಸರ ಆಯಿತು. ಆಮೇಲೆ ನಮ್ಮವನಾದ ಮಹಾಶೇಷ ಹೇಳಿದ, ಅಮ್ಮನ ಮಾತನ್ನು ಉಳಿಸಬೇಕಾದ ಮಕ್ಕಳಿಗೆ ಕರ್ತವ್ಯ, ಹಾಗಾಗಿ ಕಪ್ಪಿನ ಹಾವುಗಳು ಹೋಗಿ ಕಚ್ಚಿಕೊಳ್ಳಬೇಕು. ಹಾಗೆ ಮಾಡಿದೆವು. ಪಂಥದಲ್ಲಿ ಸೋತ್ರಲ್ಲ ವಿನುತಾದೇವಿ. ಅಂದಿನಿಂದ ದಾಸತ್ವ ನಮ್ಮ ಕೆಲಸ, ನಮ್ಮಮ್ಮನ ಕೆಲಸ. ಬೇಕು ಬೇಕಾದ್ದನ್ನೆಲ್ಲ ಮಾಡಿಸ್ತಾ ಇದ್ದೇವೆ. ಬಟ್ಟೆ ತೊಳೆಯುವುದು ಅಥವಾ ನಮಗೆ ಆಹಾರ ಕೊಡುವುದು. ಹೀಗೆ ಸಂತೋಷದಲ್ಲಿರುವ ಕಾಲಕ್ಕೆ ನಮ್ಮ ಸಂತೋಷವನ್ನು ಹಾಳು ಮಾಡುವುದಕ್ಕೆ ಒಬ್ಬ ಹುಟ್ಟಿ ಬಂದ ವಿನುತಾದೇವಿಯ ಮಗ ಗರುಡ ನಮ್ಮನ್ನು ಕಂಡಲ್ಲಿ ಕಚ್ಚುವುದಕ್ಕೆ ತೊಡಗಿದ. ಮಾತ್ರ ಅಲ್ಲ, ತಾಯಿಯ ದಾಸ್ಯ ನಿವಾರಣೆಗೆ ಬೇಕಾಗಿ ಸ್ವರ್ಗಲೋಕದ ಅಮೃತವನ್ನು ತಂದ. ನಮಗೆ ಕುಡಿಯುವುದಕ್ಕೆ ಸಿಗಲಿಲ್ಲ, ಮೋಸ ಆಯಿತು. ನಮ್ಮನ್ನೆಲ್ಲ ಕೊಲ್ಲುವುದಕ್ಕೆ ಮುಂದಾದಾಗ ಒಂದು ಒಪ್ಪಂದವನ್ನು ಮಾಡಿಕೊಂಡೆವು. ಸಿಕ್ಕ ಹಾವುಗಳನ್ನೆಲ್ಲ ತಿನ್ನಬೇಡ, ನಿನಗೆ ದಿನವೊಂದಕ್ಕೆ ಒಂದು ಹಾವನ್ನು ಆಹಾರವಾಗಿ ಕೊಡ್ತೇನೆ, ಅದನ್ನು ತಿಂದು ತೃಪ್ತನಾಗಬೇಕು ಎಂಬ ಹಾಗೆ ನಾನು ಹೇಳಿದಾಗ ಒಪ್ಪಿದ. ಹಾಗಾಗಿ ಬಹಳ ಸಂತೋಷದಲ್ಲಿದ್ದೇವೆ. ರಾಮಣೀಯಕ ದ್ವೀಪದಲ್ಲಿ ಹಾವುಗಳಿಗೆಲ್ಲ, ಉಳಿದ ಹಾವುಗಳಿಗೆಲ್ಲ ಒಡೆಯನಾಗಿ ಕಾಳಿಂಗ ಸರ್ಪ ಎಂಬ ಹೆಸರಿನಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದೇನೆ. ಯಾರು 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 ಯಾರೋ ಯಾರೋ
ನನ್ನದಿಲ್ಲ. ಪುಷ್ ಆಗಬಾರದು. ಇಲ್ಲ, ಪುಷ್ ನನ್ನದು ಎರಡೂ ಇಲ್ಲ. ಗೂಢಚಾರಕರಲ್ವೇನೇನೆ? ಹೌದು ಪ್ರಭು. ನಮ್ಮ ರಾಮಣೀಯಕ ದ್ವೀಪದಲ್ಲಿ ಹಾ ಇರುವ ಹಾವುಗಳ ಕ್ಷೇಮ ಸಮಾಚಾರ, ಆ ಅವರಿಗೆ ಯಾವಾಗ ಏನೆಲ್ಲ ಬೇಕು ಆ ಅದನ್ನು ಒದಗಿಸುತ್ತ ಆ ಕಾಳಿಂಗ ರಾಜನನ್ನ ಆದಂತಹ ನನ್ನ ಆಳ್ವಿಕೆಯ ಬಗ್ಗೆ ಆ ನಮ್ಮ ಪ್ರಜೆಗಳಾದ ಹಾವುಗಳು, ಹಾ ಸರ್ಪಗಳು, ಉರಗಗಳು ಹೌದು ಏನೆಲ್ಲ ಆಡಿಕೊಳ್ತಾವೆ. ನಮ್ಮ ಆಡಳಿತದಲ್ಲಿ ಅವರಿಗೆ ಒಪ್ಪಿಗೆ ಇದೆಯೋ? ಓಹೋ. ಅಲ್ಲ ನಮ್ಮ ಪಕ್ಷದಲ್ಲಿ ಭಿನ್ನಮತ ಉಂಟು, ಆ ಅಲ್ಲ ಇಲ್ಲಿ ನಮಗೆ ಅಧಿಕಾರ ಇಲ್ಲ ಅಂತ ಹೇಳಿ ನಮ್ಮ ಪಕ್ಷ ಬಿಟ್ಟು ಆ ಕಡೆಗೆ ಹೋಗ್ತಾರೋ? ಇದನ್ನೆಲ್ಲ ತಿಳಿಯಬೇಕು ಎಂಬ ಹಾಗೆ ನೇಮಿಸಿದವ ನಾನು. ಹೌದು. ಎಲ್ಲರೂ ಕುಶಲಿಗರಾಗಿರಬೇಕು ಅಂತ ನನ್ನ ಅಭಿಪ್ರಾಯ. ಅಭಿಪ್ರಾಯ ಹೌದು. ಆದ್ರೆ ಬಂದ ನಿನ್ನ ಮುಖ ನೋಡುವಾಗ ಯಾವತ್ತಿನ ಹಾಗೆ ಗೆಲುವು ಕಾಡುವುದಿಲ್ಲ. ಹೇಳ, ಎತ್ತುವುದಕ್ಕೆ ಆಗುವುದಿಲ್ಲ. ಎತ್ತುವುದಕ್ಕೆ ಪ್ರಯತ್ನ ಪಡ್ತಿ, ಆದ್ರೂ ಕೆಳಗೆ ಬೀಳ್ತಾ ಉಂಟು. ಸ್ವರದಲ್ಲಿ ಏನೋ ಒಂದು ಶೈಥಿಲ್ಯ ಕಾಣ್ತದೆ. ಏನು ಧ್ವನಿಯಲ್ಲಿ ಮಾತಾಡ್ತಾ ಇದ್ದ. ಹಾಗಾಗಿ ನಿನ್ನಲ್ಲಿ ಕೇಳುವುದು, ಏನು ಪ್ರಭು, ಏನಾಯ್ತು ನಿಮಗೆ? ನಮ್ಮವರೆಲ್ಲ ಕುಶಲಿಗಳೇ, ನಮ್ಮ ಬಂಧು ಬಾಂಧವರೆಲ್ಲ ಕ್ಷೇಮವಾಗಿದ್ದಾರೆ. ನಿನಗೆ ಈ ರೀತಿಯಾದ ದುಗುಡ ಬರಬೇಕು ಅಂತಾದ್ರೆ ಕಾರಣ ಏನು? ಏನಿದ್ರು ಕೂಡ ನನ್ನಲ್ಲಿ ಹೇಳ್ಬೋದು. ಹೇಳಯ್ಯ. ಓ ದೊರೆಯೇ,
ನಾವು ಬೇಸರದಲ್ಲಿ ಕುಣಿಬೇಕಷ್ಟೇ. ಯಾಕೆ ಪ್ರಭು, ಇಷ್ಟರವರೆಗೆ ನಾವೆಲ್ಲರೂ ಬಹಳ ಸಂತೋಷದಲ್ಲಿ ಇದ್ದೆವು ಜಿಯ. ನಿಮ್ಮ ಆಡಳಿತ, ನಿಮ್ಮ ರಕ್ಷಣೆ ಇರುವಾಗ ನಮಗೆ ಯಾವ ಭಯವೂ ಇಲ್ಲ ಎಂಬುದಾಗಿ ನೆಮ್ಮದಿಯಲ್ಲಿ ಇದ್ದೆವು. ಆದರೆ ಆ ನೆಮ್ಮದಿಯೆಲ್ಲ ಭಂಗವಾಗಿ ಹೋಯಿತು. ಯಾರಿಂದ, ಎಲ್ಲಿ, ಯಾವಾಗ? ನಮ್ಮವರಿಂದಲೇ ನಮಗೆ ಬಾಧೆ ಉಂಟಾಗುತ್ತಾ ಉಂಟಲ್ಲ. ನಮ್ಮವರೇ ನಮಗೆ ತಿರುಗಿ ಬೀಳಲಿಕ್ಕೆ ಪ್ರಾರಂಭ ಮಾಡಿ ಮತ್ತೆ ನಾವು ಬದುಕಬೇಕಾ? ನಮ್ಮವರಿಗಾಗಿ ನಾವು ಮಾಡಿದ ತ್ಯಾಗ ಎಷ್ಟು? ಒಂದ ಎರಡ. ಆದರೆ ಅಂತ ಒಂದು ನೆನಪನ್ನು ಇಟ್ಟುಕೊಳ್ಳುವುದಿಲ್ಲ ಅಂತ ಆದ್ರೆ ಬೇಕಾ ನಮಗೆ ಈ ಜೀವನ? ಯಾರು? ಧನಂಜಯನ, ಏಲಾಪತ್ರನ, ತಕ್ಷಕನ, ವಾಸುಕಿಯ, ಮತ್ತೆ ಯಾರು ನಮ್ಮವರು? ನಮ್ಮವರಂದ್ರೆ ಉರಗಾದಿಗಳಿಂದ ಅಲ್ಲ. ಉರಗಾದಿಗಳೇ ಅಲ್ವಾ ನಮ್ಮವರು? ಅಲ್ಲ, ಮತ್ತೆ ನಮ್ಮ ಸಂಬಂಧಿಕ. ಸಂಬಂಧಿಕ? ಹೌದು. ಯಾರು? ವಿನತ ದೇವಿ, ಅವನ ಮಗ ಗರುಡ. ಗರುಡ? ಹೌದು. ವೈನತೆಯ ನಮ್ಮ ಅಲ್ಲಿಗೆ ಮುಳ್ಳಾದವ. ಈ ಹಿಂದೆ ನಾವೊಂದು ಅವ ಬರುವಲ್ಲಿಯವರೆಗೆ ನಾವು ಎಷ್ಟು ಸಂತೋಷದಲ್ಲಿದ್ದೆವು. ಪುಣ್ಯಾತ್ಮ. ಹೌದು. ಸಿಕ್ಕಲ್ಲಿ ಹೋಗುವುದು, ಒಟರೆಯಲ್ಲಿ ಯಾರ ಭಯವಿಲ್ಲದೆ ಎಲ್ಲರ ಎದುರು ನಾವು ಕಾಣ ಸಿಕ್ಕುವುದು. ಎಷ್ಟು ಜನ ನಮಗೆ ತುಳ್ಕೊಂಡು ಹೋಗಿದ್ದಾರೆ ಅಲ್ವಾ? ನಾವು ಹೆಡರುವಾಗ ಎದುರು ಓಡಿದ್ದಾರೆ. ಅವ ಬಂದ ಮೇಲೆ ನಮ್ಮ ಸುದ್ದಿ ಇಲ್ಲ ಅಂತಾಗಿದೆ. ಎಲ್ಲ ಬಿಲದೊಳಗೇ ಸೇರುವುದು, ತಲೆ ಮಾತ್ರ ಹೊರಗೆ. ಹೌದು. ಅವರನ್ನು ಕಂಡಾಗ ಒಳಗೆ, ಅವ ಬಂದ ಕೂಡ ಒಳಗೆ. ಅದಕ್ಕೆ ಮೊನ್ನೆ ಮಾಡಿದ್ದು ಪಂಚಾಯತ್. ಅದನ್ನ ನಾವೆಲ್ಲ ಒಂದು ಕೂಟ ಮಾಡಿ ನಾವೊಂದು ಒಪ್ಪಂದ ಮಾಡಿದ್ದಲ್ಲ. ಅದು ಒಪ್ಪಂದ ಅಲ್ಲ, ಸ್ವಲ್ಪ ಆಚೆ ಒಪ್ಪಂದ ಮಾಡಿದಲ್ಲ. ಒಪ್ಪಂದದಲ್ಲಿ ಮಾಡಿದ್ದಲ್ಲ. ಅಲ್ಲ, ಒಟ್ಟು ನಮ್ಮ ಇಲ್ಲಿ ಈ ಪ್ರದೇಶ ಒಟ್ಟು ಸೇರಿ ಒಪ್ಪಂದ ಮಾಡಿ ನಾವು ಮಾತುಕತೆ ಮಾಡಿದ್ದು. ನೋಡು ಗರುಡ, ಈಗ ನೀನು ನಮ್ಮನ್ನು ಶಿಕ್ಷಿಸುವುದಕ್ಕೆ ಬರುವುದು ಬೇಡ, ಹಿಂಸೆ ಕೊಡು ಬೇಡ. ನಿನಗೆ ಆಹಾರ ಅಲ್ವ ಬೇಕಾದ್ದು? ನಾವಾಗಿಯೇ ಒಂದೊಂದು ಹಾವನ್ನು ನಿನಗೆ ತಿನ್ನುವುದಕ್ಕೆ ಕಳಿಸಿಕೊಡ್ತೇವೆ. ಯಾರನ್ನು ಕಳಿಸಿಕೊಡುವುದು? ಇಲ್ಲೆಲ್ಲ ಪ್ರಯೋಜನಕ್ಕೆ ಬಾರದೆಲ್ಲ ಕೆಲವೆಲ್ಲ ಉಂಟಲ್ಲ, ಅದೆಲ್ಲ ಹೋಗುವುದೆಲ್ಲ ಹೋಗಿ ಪ್ರಾಯ ಆದದ್ದು, ಕೆಲವು ಉದಾಸೀನದ್ದು. ಹೌದು, ಕೆಲಸಕ್ಕೆ ಬಾರದು. ನಾನು ಒಂದೇ ಮಾಡಿ ಹೋಗ್ತೇನೆ ಅಂತ ಹೇಳುವವರು, ಅವುಗಳನ್ನೆಲ್ಲ ಕಳಿಸಿಕೊಡು. ಕೆಲವು ಕೊನೆಯವರೆಗೆ ಇದ್ರೂ ಕೂಡ ಮಾಡುವುದು ಒಂದೇ ಇದ್ರೂ ಕೂಡ ಅರ್ಧದಿಂದ ಮತ್ತೊಬ್ಬ ಮಾಡಬೇಕು ಅಂತ ಹೇಳಿ ಅಂಥದ್ದೆಲ್ಲ ಇಲ್ಲಿ ಬೇಡ. ಹಾಗೆ ಮಾಡಿದ್ದು ಎಲ್ಲ ದಪ್ಪ ದಪ್ಪ ತಿಂದು ಸೊಕ್ಕಿ ಹೇಳಿ ಅಂತವರಿಗೆ ಗೊತ್ತಾಗಬೇಕು ಕಷ್ಟ ಎಷ್ಟು ಅಂತ ಹೇಳಿ ಒಂದೊಂದೇ ಹಾವನ್ನು ನಾವು ಆಹಾರವಾಗಿ ಕರುಣನಿಗೆ ಕಳಿಸಿಕೊಡ್ತಾ ಇದ್ದೇವೆ. ಇಷ್ಟರವರೆಗೆ ನಮ್ಮದು ಏನು ತಕರಾರು ಇರಲಿಲ್ಲ, ಅವತ್ತಿಂದು ಜೀರ್ಣಿಸಿಕೊಳ್ಳುತ್ತಿದ್ದ. ಆದ್ರೆ ಇತ್ತೀಚೆಗೆ ನಮ್ಮ ಒಪ್ಪಂದವನ್ನೇ ಮುರಿದು ಹಾಕಿದ್ದಾನೆ. ಯಾರು? ಗರುಡ. ಗರುಡ? ಹೌದು. ಅಂದ್ರೆ ಅವನಿಗೆ ಬೇಡಂತ ಅಲ್ಲ, ಇನ್ನು ಬೇಕು ಅಂತ ಆಗ್ತದಲ್ಲ. ಒಂದೊಂದು ದಿನಕ್ಕೆ ಅದು ಸಾಕಾಗುದಿಲ್ಲಂತೆ. ಅದಕ್ಕೆ ನಮಗೆ ಒಂದೊಂದು ಸಾಕಾಗುದಿಲ್ಲ, ದಿವಸಕ್ಕೆ ಒಂದು 4-5 ಬೇಕಾಗ್ತದೆ ಅಂತ ತೀರ್ಮಾನ ಮಾಡಿ ನಾವು ಕಳಿಸಿಕೊಡುವಂತ ಹಾವನ್ನು ತಿನ್ನುವುದು ಮಾತ್ರ ಅಲ್ಲ, ಮೇಲಿಂದ ಹಾರಿಕೊಂಡು ಬರುದು, ನಮ್ಮವರು ಎಲ್ಲಿ ಸಂಚರಿಸ್ತಾ ಇದ್ದಾರೆ ಅಂತ ನೋಡುವುದು, ಬಂದು ಅಲ್ಲಿಗೆ ಕೊಕ್ಕು ಹಾಕಿ ತಿನ್ನುವುದು. ದಿವಸಕ್ಕೆ ಒಂದು 10 ಹಾವುಗಳನ್ನು ತಿನ್ನುತ್ತಾ ಇದ್ದಾನೆ. ಸಂಧಾನವನ್ನು ಮುರಿದು ನಮ್ಮವರೆಲ್ಲ ಹೆದರಿ ಈಗ ಗುಹೆಯನ್ನು ಸೇರಿಕೊಂಡಿದ್ದಾರೆ. ಮರದ ಪೊಟರೆ ಒಳಗೆ ಇರ್ತಾರೆ. ಎಲ್ಲಿ ಬರ್ತಾ ಸ್ವಲ್ಪ ತಲೆ ಹೊರಗೆ ಹಾಕುದು, ಗರುಡ ಬರ್ತದ ಒಳಗೆ. ಹಾಗೆ ಈಗ ದಿನ ಒಂದಕ್ಕೆ 1000 ಹಾವುಗಳನ್ನು ತಿನ್ನುತ್ತಾ ಇದ್ರೆ ನಮ್ಮ ಸಂತತಿ ಬೆಳೆಯುವುದು ಹೇಗೆ? ಈಗ ನಿನ್ನೆ ಕೆಲವೆಲ್ಲ ಹಾವು ಹೋಗಿದೆ, ಈಗ ನಾಳೆ ಬಂದು ನನ್ನನ್ನು ತಿಂದ್ರೆ ನಾಡಿದ್ದು ನಿಮ್ಮದು ತಿನ್ನುವುದೇ? ಹೀಗೆ ಕಷ್ಟ ಆಗಿದೆ ಬುದ್ಧಿ. ಒಪ್ಪಂದ ಮುರಿದರೆ
ಅದಾಗಲಿಕ್ಕೆ ಕಾರಣ ಅವ ನಿಜ. ತಂದ ಅಮೃತ ಬಾಂಡ ದರ್ಪೆಯಲ್ಲಿಟ್ಟ ಸ್ನಾನ ಮಾಡುವುದಕ್ಕೆ ಕಳಿಸಿದ, ಅಲ್ಲಿಂದ ಅಪಾರ ಆಯ್ತು. ಬಾಂಡ ಇರಲಿಲ್ಲ, ದರ್ಬೆಯಲ್ಲಿ ಸ್ವಲ್ಪ ಸ್ವಲ್ಪ ಇತ್ತು. ಹೌದು, ಎಲ್ಲ ನಾಲಿಗೆಯಲ್ಲಿ ನಕ್ಕುವುದಕ್ಕೆ ಹೋದೆವು. ಆಗ ಒಂದು ಇದ್ದದ್ದು ಸೀಳಿ ಎರಡು ಅಲ್ವಾ? ಹೌದು. ಮಾತು ತಪ್ಪಿದವರಿಗೆ ಹಾಗೆ ಹೇಳುವ ಕ್ರಮ ಉಂಟು. ಎರಡು ನಾಲಿಗೆ ಅವನ. ಹೌದು ಅಲ್ವಾ? ಹಾಗೆ ಈಗ ಆಲೋಚನೆ ಮಾಡಬೇಕಾದ್ರೆ ನಮಗೆ ಯಾರಿಗೆ? ಗರುಡನಿಗೆ ಹೇಳಿದ ಮಾತು ಅವನಾಗಿ ಒಪ್ಪಿದ್ದು. ಒಪ್ಪಂದವನ್ನು ಮುರಿದು ಸಿಕ್ಕ ಸಿಕ್ಕ ಹಾವುಗಳನ್ನು ಅವ ತಿನ್ನುವುದಕ್ಕೆ ಪ್ರಯತ್ನ ಮಾಡ್ತಾರೆ ಅಂತಾದ್ರೆ ನಮಗೆ ಬೇಕಾ ಒಪ್ಪಂದ? ಹಾಗಾಗಿ ನಾನು ಹೇಳ್ತೇನೆ, ಇಲ್ಲಿಯವರೆಗೆ ಒಂದೊಂದು ಹಾವನ್ನು ಕಳುಹಿಸಿ ಕೊಡ್ತಾ ಇದ್ದೆವು, ಇನ್ನು ಕಳುಹಿಸುವುದನ್ನು ನಿಲ್ಲಿಸಿ. ಅವ ಹೊಟ್ಟೆಗಿಲ್ಲದೆ ಸಾಯ್ಬೇಕು. ಮಾತ್ರ ಅಲ್ಲ, ನಮ್ಮವರಲ್ಲಿ ಹೇಳಬೇಕು, ಏನು ಎಲ್ಲಿಯೂ ಗರುಡನ ಕಣ್ಣಿಗೆ ಬೀಳಬಾರ್ದು. ಮರದ ಪೊಟರೆ, ಬೀಲ ಅಥವಾ ಎಲ್ಲಿಯಾದ್ರೂ ಒಂದು ತೂತು ಇದ್ರೆ ಸಾಕು, ಅವರ ಪ್ರಾಣವನ್ನು ಅವರೇ ರಕ್ಷಣೆ ಮಾಡಿಕೊಳ್ಬೇಕು. ಆಹಾರವಾಗಿ ಹೋಗಬಾರ್ದು, ಅವರ ಪ್ರಾಣಕ್ಕೆ ಅವರ ರಕ್ಷಣೆ. ಇದು ನನ್ನ ಅಜ್ಜೆ. ಹೇಳು ಹೇಳು. ಕೇಳಿರಿ ಕೇಳಿರಿ, ಈ ರಮಣೀಯ ದ್ವೀಪದಲ್ಲಿ ವಾಸಿಸುವಂತ ಉರಗಾದಿಗಳೆಲ್ಲ ಕೇಳಬೇಕಾದಂತಹ ವಿಷಯ. ಕಾಳಿಂಗಣ್ಣನ ಅಪ್ಪಣೆಯಾಗಿದೆ, ಈ ಪ್ರದೇಶವನ್ನು ಬಿಟ್ಟು ಯಾರು ಹೊರಗೆ ಹೋಗಬೇಡಿ. ಹೋಗುದೆಲ್ಲ ಹೋಗಿ ಆಗಿದೆ, ಇದ್ದದ್ದಾದ್ರೂ ಕೊನೆಯವರೆಗೆ ಇರಲಿ. ಹಾಗೆ ಎಲ್ಲಿಯಾದ್ರೂ ಹೊರಗೆ ಹೋದ್ರಿ ಅಂತಾದ್ರೆ ಗರುಡ ಬರ್ತಾನೆ, ಪ್ರಾಣಕ್ಕೆ ಸಂಚಕಾರ ಉಂಟು. ಹಾಗಾಗಿ ಕಾಳಿಂಗಣ್ಣನ ಅಪ್ಪಣೆಯಂತೆ ನೀವು ಬಿಲವನ್ನು ಸೇರಿ, ಮರದ ಪೊಟರೆಯನ್ನು ಸೇರಿ, ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲಿ. ಮೊಟ್ಟೆಯ ಒಳಗಿದ್ದವ ಹೊರಗೆ ಬಂದ ಅಕ್ಷರವೇ ಮೊದಲಾಗಿ ನಿಬಾಧಿಸುವುದಕ್ಕೆ ಪ್ರಾರಂಭವಾಯಿತು. ಬ್ರಹ್ಮಾಂಡದಲ್ಲಿದ್ದಪ್ಪ ಎಲ್ಲಾ ಜೀವಿಯನ್ನು ನುಂಗುತ್ತಾ ಮುಂದುವರಿದಾಗ ಬ್ರಹ್ಮದೇವರೇ ಬಂದು ನನ್ನ ಉಪಶಮನ ಮಾಡಿದರು ಉದರಾಗ್ನಿಯನ್ನು. ಆಮೇಲೆ ನನ್ನ ತಾಯಿ ವಿರತ ದೇವಿಯ ದಾಸತ್ವವನ್ನು ಬಿಡುಗಡೆಗೊಳಿಸುವುದಕ್ಕಾಗಿ ನಾನು ಶ್ರಮಪಟ್ಟೆ. ಆ ಹಾವುಗಳ ಜೊತೆಯಲ್ಲಿ ಒಪ್ಪಂದವನ್ನು ಮಾಡಿಕೊಂಡೆ. ಈ ರಮಣಿಕ ದ್ವೀಪದಲ್ಲಿ ಹಾವುಗಳನ್ನು ನೆಲೆಸಿದ್ದಾರೆ. ದಿನ ಒಂದಕ್ಕೆ ನನಗೆ ಆಹಾರವಾಗಿ ಸಿಗುವುದು. ಒಂದು ಹಾವು ನನಗೆ ಸಾಕಾಗುತ್ತದ? ಸಾಕಾಗುವುದಿಲ್ಲ. ನಾನೇನು ಮಾಡ್ತೇನೆ, ಈ ಕೆಲವು ಸಣ್ಣ ಪುಟ್ಟ ಹಾವುಗಳು ಅಲ್ಲಲ್ಲಿ ಪೊದೆಯಲ್ಲಿ ತಿರುಗಾಡ್ತಾ ಇರ್ತಾರೆ. ಆ ದೊಡ್ಡ ಹಾವುಗಳಿಗೆ ಯಾವುದಕ್ಕೂ ಗೊತ್ತಾಗುವುದಿಲ್ಲ. ಆವಾಗ ಇವುಗಳನ್ನು ಕೊಕ್ಕಿ ನಮ್ಮ ಹೊಟ್ಟೆ ತುಂಬಿಸಿಕೊಳ್ತಾ ಇರ್ತೇನೆ. ಆದರೆ ಇವತ್ತು ನಾನು ನೋಡುವಾಗ ಒಂದು ಹಾವು ಹೊರಗೆ ಬರುವುದು ಕಾಣುವುದಿಲ್ವಲ್ಲ. ಎಲ್ಲಿಗೆ ಹೋಗಿದ್ದಾವೆ, ಹೇಗಿದ್ದಾವೆ ಮಾಡ್ತೇನೆ ಮುಂದೆ ಹೋಗಿ.
ನಾನೇ ಮಾಡಿದಂತಹ ಒಪ್ಪಂದ. ದಿನವೊಂದಕ್ಕೆ ಒಂದು ಹಾವನ್ನು ಆಹಾರವಾಗಿ ಕೊಡ್ತೇನೆ ಎಂಬ ಹಾಗೆ ಹೇಳಿದಾಗ ಒಪ್ಪಿಕೊಂಡವ ನೀನು. ಒಪ್ಪಿಕೊಂಡಿದ್ದೇನೆ, ಸಾಕಾಗುದಿಲ್ಲ ನನಗೆ. ಹೇಳಿದ ಮಾತ್ರಕ್ಕೆ ದಿನವೊಂದಕ್ಕೆ ಒಂದೊಂದು ಆಹ್ವಾನ ಕಳುಹಿಸಿಕೊಡ್ತಾ ಇದ್ದೆವು. ಇರ್ಲಿ, ನಿನಗೆ ಸಾಕಾಗದಕ್ಕೆ ನಾವು ಜನ ಅಲ್ಲ. ಮತ್ತೆ ಏನು ಹಾವನ್ನೇ ತಿಂದು ಬದುಕಬೇಕು ಅಂತ ಉಂಟಾ? ಲೋಕದಲ್ಲಿ ಬೇರೆ ಏನು ಇಲ್ವಾ? ತಿರುಗಾಡಿ ಬೇಕಾದನ್ನು ತಿನ್ನಬಹುದು. ಹೆಣ ತಿನ್ನುವ ಜಾತಿ ನೀನು, ಅದನ್ನು ತಿಂದು ಬದುಕಬಹುದು. ಆದ್ರೆ ಹೇಳಿದ ಮಾತನ್ನು ಒಪ್ಪದೆ ಒಪ್ಪಂದವನ್ನು ಮುರಿದು ನಮ್ಮವರ ನಾಶ ಮಾಡುವುದಕ್ಕೆ ಹೊರಟೆಯ ತಲೆ ತಲೆ ಯಾವುದು ಒಪ್ಪಂದವೇನೋ ಆಗಿದೆ. ಒಪ್ಪಂದದ ಪ್ರಕಾರ ನಡೆಯಬೇಕು ಅಂತ ನನಗೆ ಯಾರು ಹೇಳಿಕೊಡ್ಲಿಲ್ಲ, ಗೊತ್ತಾಯ್ತಲ್ಲ. ಅದು ಯಾರು ಹೇಳಿ ಆಗುವ ಒಪ್ಪಂದ ಅಲ್ಲ, ನನ್ನ ಮತ್ತು ನಿನ್ನ ನಡುವೆ ಆದ ಒಪ್ಪಂದ ಇರಬಹುದು. ತ್ರಿಕರಣ ಪೂರ್ವಕವಾಗಿಯೇ ಇರಬಹುದು. ಆದ್ರೆ ಹೊಟ್ಟೆ ತುಂಬುವುದಿಲ್ಲ ಅಂತಾದ್ರೆ ಏನಾದ್ರೂ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದಲೇ ನಾನು ಹೊರಟವ. ಕಳಿಂಗ, ನಿನ್ನವರು ಕೆಲವರನ್ನು ತಿಂದಿದ್ದೇನೆ. ಈಗ ನನಗೆ ಹಸಿವಾಗುತ್ತಾ ಇದೆ. ಇಲ್ಲಿ ನೋಡಿದರೆ ಯಾವ ಹಾವುಗಳು ಕಾಣುವುದಿಲ್ಲ, ಸಣ್ಣದ್ದೂ ಇಲ್ಲ ದೊಡ್ಡದ್ದೂ ಇಲ್ಲ. ಅಂತದ್ರಲ್ಲಿ ಆ ಹೆಬ್ಬಾವು ಕೂಡ ಕಾಣುವುದಿಲ್ಲವಲ್ಲ. ಬೇಡ, ನನಗೆ ನೀನು ಸಿಕ್ಕಿದ್ದಿ, ನಿನ್ನನ್ನು ಬಿಡುವುದಿಲ್ಲ. ನುಂಗಿದ್ಯಾಕೆ ಯಾರು? ನನ್ನನ್ನು ತಿನ್ನುವುದಕ್ಕೆ ಬರ್ತೀಯೋ? ಕಾಳಿಂಗನ ಬಲ ಏನು ತೋರಿಸಬೇಕಾ? ನಾಡಿದ್ಯ ತಲೆಗಡಿ ಸಮಯದಲ್ಲಿ ಅದನ್ನು ಹುಲ್ಲಿನ ಮೇಲೆ ಎಸೆದಾಗ ಏನ್ ಮಾಡಿದ್ದು ನೀನು? ನೆಕ್ಕಿದ್ಯಾ? ಭಾಷೆ ಇಲ್ಲದವ, ಯಾಕೆ ಕೊಟ್ಟ ಮಾತನ್ನು ತಪ್ಪಿದವ. ಅಮೃತ ತಂದು ಕೊಟ್ಟೆ ಅಂತ ಹೇಳಿದಲ್ವ ನೀನು? ಕೊಟ್ಟಿದ್ಯಾ? ಕೊಟ್ಟಿದ್ಯಲ್ವಾ? ಯಾರು ಹೇಳಿದ್ದು? ನಕ್ಕಿಲ್ವ ನೀನು? ಮತ್ತೆ ನಾವು ಸ್ನಾನ ಮಾಡುವಾಗ ಬರುವಾಗ ಯಾಕೆ ಇರ್ಲಿಲ್ಲ? ಸ್ನಾನ ಮಾಡಿ ಬರುವಾಗ ಅದು ಬೇರೆ ಹೋಗಿದೆ. ಆದರೆ ಅಲ್ಲಿ ಬಿದ್ದಂತಹ ಬಿಂದುಗಳನ್ನು ನೆಕ್ಕುವುದಕ್ಕೆ ಪ್ರಾರಂಭ ಮಾಡುವಾಗ ನಾಲಿಗೆ ಸೀಳಿಕೊಂಡವರು ನೀವು. ಎರಡಾಗಿದೆ. ಈಗ ಎರಡು ನಾಲಿಗೆಯವರು ನೀವು. ಈಗ ಎರಡು ನಾಲಿಗೆದವರಾಗಿ ಮಾಡಿದ್ದು ನೀನು. ಹೌದಾ? ಎರಡು ನಾಲಿಗೆ ಇರಬಾರ್ದು ಅಂತಲೇ ನಾನು ಹೇಳುವುದು. ನೀನು ಒಂದೇ ನಾಲಿಗೆಯಿಂದ ಮಾತನಾಡಿದ್ರೆ ಏನಾದ್ರೂ ಒಂದು ಪ್ರಯೋಜನಕ್ಕೆ ಬರ್ತಿತ್ತು. ಆ ಪ್ರಯೋಜನವಿಲ್ಲ. ಕಾಳಿಂಗ,
ಉದರಾಗ್ಲಿ ಹೆಚ್ಚಾಗುತ್ತಾ ಇದೆ. ಹೌದಾ? ನುಂಗಿ ತೇಗುತ್ತೇನೆ. ನಿನ್ನ ಮಣ್ಣು ಮಣ್ಣು ತಿನ್ನಿದ್ದಾರೆ. ನನ್ನಿಂದ ಬದುಕುವುದಕ್ಕೆ ಆಶೆ ಪಟ್ಟೆಯೇನೋ? ಬಿಡಲಾರೆ ಬಿಡಲಾರೆ. ಎತ್ತ ಕಡೆ ಓಡಿದ್ರು ಹಾರಾಡಿಕೊಂಡು ಬಂದು ನಿನ್ನನ್ನು ಕುಕ್ಕಿ ತಿನ್ನದೆ ನಾನು ಬಿಡಲಾರೆ. ನಾನು ಗರುಡನಲ್ಲ. ಯಾಕಲ್ಲ ಗೊತ್ತಾ? ನಿಮ್ಮ ಮೇಲೆ ಸೇಡು ನನಗಿದೆ. ಆ ಸೇಡನ್ನು ಈ ರೀತಿಯಾಗಿ ತೀರಿಸಿಕೊಳ್ಳಬೇಕು ಎಂಬ ಉದ್ದೇಶವನ್ನು ಇರಿಸಿಕೊಂಡೇ ನಾನು ಈ ರೀತಿಯಾಗಿ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ದೇನೆ. ಕಾಳಿಂಗ, ಎತ್ತ ಹೋಗಿ ಬದುಕುವುದಕ್ಕೂ ಆಶೆ ಪಟ್ಟರು ನಿನ್ನನ್ನು ಬದುಕಲು ಬಿಡಲಾರೆ.
ಈ ಸರೋವರವೇ ನಮ್ಮ ವಾಸಸ್ಥಾನ. ಜಲಚರ ವರ್ಗಗಳಲ್ಲಿ ಹೇಳುವುದಕ್ಕೆ ಹೋದರೆ ಮತ್ಸ್ಯಗಳ ಜಾತಿಗೆ ಸೇರಿದವರು ನಾವು. ಆದ್ದರಿಂದಲೇ ಎಲ್ಲವರೂ ಕೂಡ ನನ್ನವರ ಜೊತೆಯಾಗಿ ಸೇರಿ ಮತ್ಸ್ಯ ರಾಜ ಎನ್ನುವ ಹಾಗೆ ಕೊಂಡಾಡುತ್ತಾ ಇದ್ದಾರೆ. ನಮ್ಮ ಬಗ್ಗೆ ಹೇಳುವುದಕ್ಕೆ ಹೋದರೆ ನಮಗೆ ಅಭಿಮಾನ ಉಂಟು. ಯಾಕೆ? ಜಗನ್ನಿಯಾಮಕನಾಗಿರುವಂತಹ ಶ್ರೀಮನ್ನಾರಾಯಣ ಲೋಕವನ್ನೇ ಉದ್ಧರಿಸುವುದಕ್ಕೆ ಬೇಕಾಗಿ ವೇದವನ್ನೇ ಅಪಹರಿಸಿದಂತಹ ದುರುಳ ತಮಾಸುರನನ್ನು ವಧಿಸುವುದಕ್ಕೆ ಬೇಕಾಗಿ ಮೊದಲಾಗಿ ಅವತಾರವೆತ್ತಿದ್ದೇ ಮತ್ಸ್ಯ ರೂಪವಾಗಿ ಅದೇ ವರ್ಗದಿಂದ ಜನಿಸಿಕೊಂಡವರು ನಾವು ಎನ್ನುವ ವಿಚಾರವಾಗಿ ಹೇಳುವುದಕ್ಕೆ ನಮಗೆ ಹೆಮ್ಮೆಯಾಗುತ್ತಾ ಇದೆ. ಆದರೆ ಸೃಷ್ಟಿಕರ್ತನಾಗಿರುವಂತಹ ಬ್ರಹ್ಮದೇವ ಅದೆಷ್ಟೋ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ. ನೆಲದಲ್ಲಿ ಹುಟ್ಟಿದ ಬದುಕುವಂತಹ ಜೀವಿಗಳಿಗೆ ಈ ಜಲದಲ್ಲಿ ಬದುಕುವುದಕ್ಕೆ ಕಷ್ಟ. ಅದೇ ರೀತಿ ನೀರಿನಲ್ಲೇ ವಾಸ ಮಾಡುವಂತಹ ಜೀವಿಗಳಿಗೆ ಮೇಲೆ ಕಡೆ ಬದುಕುವುದಕ್ಕೆ ಕಷ್ಟ. ಆದರೂ ಕೂಡ ಯಾರಿಗೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡದೆ ಸಂತೋಷದಿಂದಲೇ ಜೀವನವನ್ನು ಅನುಭವಿಸಿಕೊಂಡು ಬರುವವರು ನಾವು. ಆದರೆ ಅದೆಲ್ಲ ಯೋಚನೆ ಮಾಡು. ಬಹಳ ದಿವಸಗಳಿಂದ ನನ್ನವರು ನನ್ನ ಜೊತೆಯಾಗಿ ನನಗೆ ಕಾಣುವುದೇ ಇಲ್ಲ. ಯಾವಾಗಲೂ ನನ್ನ ಸಮೀಪದಲ್ಲೇ ಇರುವಂತಹ ನನ್ನವರು ಇವತ್ತು ಯಾಕೆ ಹೀಗೆ? ಮನಸ್ಸಿಗೆ ಒಂದು ರೀತಿಯಾದಂತಹ ಬೇಸರ. ಎಲ್ಲಿ ಹೋಗಿದ್ದಾರೆ?
ಸಂತೋಷ ಆಯಿತು. ನಿಮ್ಮನ್ನು ನೋಡಿ ನನಗೂ ಕೂಡ ಹಾಗೆ ಬಹಳ ಸಂತೋಷಗೊಂಡಿದ್ದೇನೆ. ಯಾಕೆ ಬಲ್ಲಿರ? ಯಾಕೆ ಉಲ್ಲಾಸ ಉತ್ಸಾಹ ಅಂತ ಗೊತ್ತಾಗಿಲ್ಲ. ಅರೆ ಕ್ಷಣದ ಮುಂಚೆ ಯಾವ ಉಲ್ಲಾಸವೂ ನನಗಿರಲಿಲ್ಲ. ಯಾಕಂದ್ರೆ ನನ್ನ ಬಳಿಯಲ್ಲಿರದಂತಹ ನೀವುಗಳು, ಯಾವತ್ತೂ ಕೂಡ ನನ್ನ ಜೊತೆಯಾಗಿ ಇರುವಂತಹ ನೀವು ಇವತ್ತು ಯಾಕೆ ನನ್ನ ಬಳಿಯಲ್ಲಿ ಕಾಣುವುದಿಲ್ಲ? ನನ್ನಲ್ಲಿ ಏನು ಬೇಸರ ಇಲ್ಲ ತಾನೆ? ಖಂಡಿತವಾಗಿಲ್ಲ. ಮುನಿಸಿಕೊಂಡು ದೂರ ಹೋದದ್ದಲ್ಲ ತಾನೆ? ನಿಮ್ಮಲ್ಲಿ ಮುನಿಸುತ್ತಾರವೇ? ಆ ರೀತಿಯಾದಂತಹ ಭಾವನೆ ನನ್ನ ಪಾಲಿಗೆ ಬಂದು ಹೋಯಿತು. ಆದ್ರೆ ಯಾಕೆ ಅಂತ ಗೊತ್ತಿಲ್ಲ. ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ಮಾತಾಡಿಸಬೇಕು ಎನ್ನುವಂತಹ ಕಾತರ ಬಹಳ ಹೊತ್ತಿಂದ ಕಾಯ್ತಾ ಇದ್ದೆ ನಾನು. ನಿಮ್ಮ ಕಣ್ಣು ನೋಡುವಾಗಲೇ ಅರ್ಥೈಸಿಕೊಂಡು ನಿಮ್ಮನ್ನು ನೋಡುವಾಗ ಸಂತೋಷ ಆದ್ರೂ ಕೂಡ ನಿಮ್ಮ ಮುಖವೇ ಹೇಳ್ತಾ ಇದೆ. ಏನು? ಮನಸ್ಸಿನ ಭಾವನೆಗಳಿಗೆ ಮುಖವೇ ಕೈಗೆ ನಡೀತಾನೆ. ಯಾವುದೋ ಒಂದು ಕೂಡ ನಿಮ್ಮನ್ನು ಆವರಿಸಿಕೊಂಡಿದೆ. ಏನು ಹೇಳಬೇಕು ಹೇಳಬೇಕು ಎನ್ನುವ ಹಾಗೆ ನೀವು ಕಾಯ್ತಾ ಇದ್ದೀರಿ ಎನ್ನುವುದು ಸ್ಪಷ್ಟ. ಏನಾಗಬೇಕು? ಯಾಕೆ ಈ ಚಿಂತೆ? ನನ್ನಲ್ಲಿ ಹೇಳಬಾರ್ದೆ ವಿಷಯವ? ಹೌದು, ಹೇಳೋಣ. ಖಂಡಿತ. ನೋಡಣದಲ್ಲಿ ಬೆಳಗು ನೋಡು ಮೂಡಣದಲ್ಲಿ ಬೆಳಗು, ನೋಡು ಮೂಡಣದಲ್ಲಿ ಬೆಳಗು.
ಜೋಡಿಸಿ ಬೇಡಿಕೊಳ್ಳುವುದು ನಾವು. ಹೇಳೋಣ. ಈ ಸರೋವರದಲ್ಲಿ ರವಿಯ ಕಾಂತಿಯ ಹಾಗೆ ಹಾ. ಪ್ರಕಾಶಮಾನವಾಗಿ ಶೋಭಾಯಮಾನವಾಗಿ ಕಂಗೊಳಿಸುತ್ತಾ ಇರುವವರು ತಾವು. ಸ್ವಾಮಿ, ಹೆಣ್ಣಾದವಳಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಒಂದು ಹೇಳುವುದು ಯಾರಲ್ಲಿ ಹೇಳಿ? ಯಾರಲ್ಲಿ? ಒಂದು ತಂದೆ ತಾಯಿಯಲ್ಲಿ ಹೇಳಿಕೊಳ್ಳಬೇಕು. ಹೌದು. ಮದುವೆ ಆದ ಮೇಲೆ ಗಂಡನ. ಹೌದು ತಾನೆ. ಹಾಗೆ ಯಾವುದೇ ಒಂದು ಸಮಸ್ಯೆ ಬಂತು ಅಂತಾದ್ರೆ ಅದು ಕೇಂದ್ರಕ್ಕೆ ಮುಟ್ಟಿದಾಗ ಮಾತ್ರ ಪರಿಹಾರ ಆಗುವುದು ಅಲ್ವಾ? ಹೌದು ಹೌದು. ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ಟಬೇಕು. ಹೌದು. ನಮ್ಮ ಕೇಂದ್ರ ನೀವೇ. ಯಾಕೆ ಈ ಸುದ್ದಿ ಬಳಸಿ ಮಾತಾಡಿ? ಕಾರಣ ಉಂಟು. ಯಾವುದೇ ಆಸೆ ಈಡೇರಬೇಕು ಅಂತಿದ್ರೆ ಇದ್ರೆ ನಿಮ್ಮ ಮೂಲಕವೇ ಆಗಬೇಕು ತಾನೆ. ಹಾಗಿದ್ರೆ ಯಾವುದೋ ಒಂದು ಆಸೆ ಉಂಟು ಅಂತ ಆಯ್ತಲ್ಲ. ಅರ್ಥೈಸಿಕೊಂಡಿದ್ದೀರಲ್ಲ. ಖಂಡಿತ ಸಂತೋಷ ಆದದು ನನಗೆ. ಯಾಕೆ ಹೇಳಿ? ಎಲ್ಲ ಹೆಣ್ಣು ಮಕ್ಕಳಿಗೆ ನಿಮ್ಮಂತ ಗಂಡೇ ಗಂಡನಾಗಿ ಸಿಗಬೇಕು. ಹೌದಾ? ನಾವು ಕೇಳುವ ಮೊದಲೇ ಏನು ಅಂತ ಕೇಳುತ್ತೀರಿ ಅಲ್ವಾ? ಹೌದು ಸ್ವಾಮಿ. ಆಸೆ ಇದ್ದದ್ದೇ. ಆಸೆ ತಪ್ಪಲ್ಲ. ಆದ್ರೆ ಪಡೆದುಕೊಳ್ಳುವಲ್ಲಿ ಈಡೇರಿಸಿಕೊಳ್ಳುವಲ್ಲಿ ಅದು ಆಗುತ್ತದೋ ಎನ್ನುವ ಹಾಗೆ ಆಲೋಚನೆಯನ್ನು ಮಾಡಬೇಕು. ಮೇಲೆ ನೋಡಿ, ಆಕಾಶ. ಆಕಾಶ. ಹೌದು. ಅಲ್ಲಿ ಏನು ಕಾಣಿಸ್ತಾ ಇದೆ? ಏನು ಕಾಣಿಸ್ತಾ ಇದೆ? ಆ ಮೂಡಲ ದಿಕ್ಕನ್ನು ಸರಿಯಾಗಿ ನೋಡಿ. ನೋಡ್ತಾ ಇದ್ದೇನೆ. ಆ ಭಗವಾನ್ ಭಾಸ್ಕರ ದಿವ್ಯ ಪ್ರಭೆಯಿಂದ ಕಂಗೊಳಿಸ್ತಾ ಇದ್ದಾನೆ. ಬಾಲ ಕಿರಣಗಳಿಂದ ಕಂಗೊಳಿಸ್ತಾ ಇದ್ದಾನೆ ಸ್ವಾಮಿ. ಆ ಕಿರಣ ಸ್ಪರ್ಶವಾದಾಗ ಪ್ರಪಂಚ ಇರುವಂತಹ ಸಕಲ ಚರಾಚರ ಜೀವಿಗಳು ತಮ್ಮ ಕರ್ತವ್ಯದಲ್ಲಿ ಮುಂದುವರಿಯುತ್ತಾರೆ ಅಲ್ವಾ? ಅವ ಸೂಚನೆಯನ್ನು ಕೊಡ್ತಾನೆ. ಒಂದು ಕಮಲವನ್ನು ಅರಳಬೇಕಿದ್ರೆ ಆ ಸೂರ್ಯರಶ್ಮಿ ಎನ್ನುವುದು ಬೀಳಬೇಕಾಗುತ್ತದೆ. ಹಾಗೆ ಇಂದು ಈ ಪ್ರಕೃತಿಯ ಸೌಂದರ್ಯವನ್ನು ಕಂಡಾಗ ನನಗೊಂದು ರೀತಿಯ ಉಲ್ಲಾಸ, ಹೊಸ ಚೈತನ್ಯ ಮೂಡಿತು ಅಂತ. ಹೌದಾ? ಹೌದು ಸ್ವಾಮಿ. ಬೇರೇನೂ ಅಲ್ಲ, ಒಂದು ವಿಹಾರಾರ್ಥವಾಗಿ ಹೋಗಿ ಬರೋಣ ಅಂತ. ಅಲ್ಲ, ನಾವು ಯಾವಾಗ್ಲೂ ವಿಹಾರ ಮಾಡ್ತಾ ಇರುದಲ್ವಾ? ಅಲ್ಲ, ಹಾಗಲ್ಲ. ನಾವೇ ಹೋದದಿದೆ, ಜೊತೆಯಾಗಿ ನೀವು ಬರ್ಬೇಕು ಅಂತ. ಓ ಹಾಗೆ. ಹೌದು. ಜೊತೆಗೂಡಿಕೊಂಡು ಒಂದು ಹೋಗಿ ಬಂದ್ರೆ ಹೇಗೆ ಎನ್ನುವಂತಹ ಆಲೋಚನೆ. ಇದು ನಿನ್ನ ಆಲೋಚನೆ? ನನ್ನ ಆಲೋಚನೆ. ನಿನ್ನ ಒಬ್ಬಳದ್ದು ಆಲೋಚನೆಯೇ ಇವಳದ್ದು ಬೇರೆ? ಇಲ್ಲ, ಅವಳದ್ದು ಬೇರೆ.
ಅವಳ ಭಾವ ಯಾವುದು ಅಂತ ನೋಡೋಣ, ಹೇಳಿ. ನನಗೆ ಅರ್ಥ ಆಗ್ಲಿಲ್ಲ, ಅವಳೇ ಹೇಳಬೇಕು. ನೋಡುವಾಗ ಗಮನಿಸಬೇಕಪ್ಪ, ಹೇಗೆ ಕಾಣ್ತಾ ಇದ್ದೇನೆ. ಅಲ್ಲ, ಮನಸ್ಸಿನಲ್ಲಿ ಏನೋ ಒಂದು ಕಾತರ ಉಂಟು ಅಂತ ಅರ್ಥ ಆಗಿದೆ ನನಗೆ. ಅದು ಯಾಕೆ ಅಂತ ಗೊತ್ತಾಗ ನೀನು ಹೇಳಿದೆಯಲ್ಲ, ಇವಳ ಬಯಕೆ ಏನು ಅಂತ ಅವಳ ಬಾಯಲ್ಲಿ ಕೇಳು. ಸ್ವಾಮಿ, ಸಂತೋಷದಿಂದ ಉಲ್ಲಾಸದಿಂದ ನಿಮ್ಮ ಹತ್ತಿರ ಬಂದು ಈ ತರಹ ಮುಖವನ್ನು ಹಿಡಿದುಕೊಂಡು ಈ ನಗೆ, ಈ ಹೊಸದಾದ ಬಗೆ ಇರುವುದಕ್ಕೆ ಬಲವಾದ ಕಾರಣವೇ ಉಂಟು. ಏನು ಕಾರಣ? ಕೆಂಪಾಗಿ ಕಾಡುತ್ತಿರುವಂತಹ ರವಿಯನ್ನು ಕಂಡಾಗ ಮನದಲ್ಲಿ ಹೊಸ ಹೊಸ ಭಾವನೆಗಳು ಮೂಡುತ್ತಾ ಉಂಟು. ಅದಲ್ಲದೆ ಏನು ಅತಿರೇಕವಾಗಿ ಸೂಚಿಸುತ್ತಾ ಇದೆ ಎಂಬುದು ಸ್ಪಷ್ಟ. ಸ್ವಾಮಿ, ನಾವೀ ಜಲವಾಸಿಗಳೇ ಹೌದು, ಆದ್ರೆ ಇಲ್ಲಿರುವಂತಹ ಇಂತಹ ಸೊಬಗನ್ನು ಕೂಡ, ಭಿನ್ನವಾದಂತಹ ಅನುಭವವನ್ನು ಕೂಡ ನಾವು ಅನುಭವಿಸಿದ್ದೇ ಇಲ್ಲ. ಹಾಗೆಂದು ಕೇಳಿಬಿಟ್ಟಿದ್ದೇನೆ. ಇಳೆಯಲ್ಲಿರುವಂತಹ ಮಾನವರು ತಮ್ಮಲ್ಲಿ ಮನಸ್ಸಿಗಾದಂತಹ ಜಾಡ್ಯ, ದೇಹಕ್ಕಾದಂತಹ ಇನ್ನೊಮ್ಮೆ ಬದಲಾವಣೆ, ಅದಲ್ಲದೆ ಹೊಸತರವಾದಂತಹ ಒಂದು ವಿಷಯವನ್ನು ತಿಳಿಯಬೇಕಂತಹ ಉದ್ದೇಶದಿಂದಲಾಗಿ ಇಲ್ಲಿಗೆ ಬಂದು ಸಂತೋಷದಿಂದ ಜಲಕೀಲಿನಾಗಿ ಹೋಗುವವರು. ನಾವು ಇಲ್ಲೇ ಇದ್ದು ಎಲ್ಲವೂ ಇದ್ದು ಕೂಡ ಇಲ್ಲದವರಾಗಿ ಇದ್ದೇವೆ. ಒಂದು ರೀತಿಯ ಹೊಸದಾದಂತಹ ಭಾವನೆ, ಅದನ್ನೇ ಕಾಣಬೇಕು, ಅದನ್ನು ಸವಿಯಬೇಕು ಎಂಬುದಾಗಿ ಮನಸ್ಸಿನಲ್ಲಿ ಒಂದು ಆಸೆ. ನಾವಾಗಿ ಹೋದ್ರೆ ಅದು ನೀರಾಟ ಆಗುತ್ತದ? ಇಲ್ಲ, ನೀವು ಕೂಡ ಬರಬೇಕು. ನೀವು ಬಂದು ಸಂತೋಷದಿಂದ ಜಲಕೀಲಿನ ಆಡಿ ಬರೋಣ. ವಂಚನೆ ಮಾಡಬಾರ್ದು, ಇಲ್ಲ ಅಂತ ಹೇಳಿ. ಹಾಗಿದ್ರೆ ನೀರಾಟಕ್ಕೆ ಹೋಗುವ. ಕೋಪ ಮಾಡಿದ ಹಾಗೆ ಕಾಣುತ್ತೇನೆ ನಾನು. ಕೆಲವೊಮ್ಮೆ ಹಾಗೆ ಬರ್ತೇನೆ ಅಂತ ಹೇಳುದು, ಹೊತ್ತಿಗೆ ಆಗುವವರೆಗೆ ಬರ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಿದ್ದೆ. ನನ್ನ ರಸಿಯರೇ, ನಿಮ್ಮ ಮನದ ಆಸೆ ಏನು ಎನ್ನುವುದನ್ನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ನಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಬೇಸರ ಮೂಡಿತು ಅಂತಾದ್ರೆ ಅದನ್ನು ನಿವಾರಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು. ಇಲ್ಲ ಅಂತ ಆದ್ರೆ ಅದೇ ಒಂದು ರೋಗವಾಗಿ ಪರಿಣಮಿಸುವುದಕ್ಕೆ ಸಾಧ್ಯ, ವ್ಯಾಧಿ ಅಲ್ವಾ? ಹಾಗಾಗಬಾರದು. ನಿಮ್ಮದ್ದಾಗಿರುವಂತಹ ಬಯಕೆ ಏನಿದೆಯೋ ಅದನ್ನು ಪೂರೈಸುವಲ್ಲಿ ನಿಮ್ಮ ಜೊತೆಯಾಗಿ ಬರುವುದಕ್ಕೆ ನಾನು ಕೂಡ ಸಿದ್ಧನಿದ್ದೇನೆ. ನಮ್ಮ ಮಾತು ಸರಿ, ಖಂಡಿತ ಸರಿ. ನನಗೆ ಬಹಳ ಸಂತೋಷ ಆಯಿತು. ಆದ್ರೆ ಒಂದು, ಎಲ್ಲೋ ಇರುವಂತಹ ವ್ಯಕ್ತಿಗಳೆಲ್ಲ ಬಂದು ಇಲ್ಲಿ ಜಲ ಕೇಳಿ ಆಡ್ತಾರೆ, ನೀರಿನಲ್ಲೇ ಇದ್ದುಕೊಂಡು ಅದನ್ನೇ ನಮಗೆ ಅನುಭವಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ ನಮ್ಮದು ಒಂದು ಜೀವನ ಅದು ಹಾಗೆ ಸ್ವಾಮಿ. ಇದ್ದಾಗ ಯಾವ ವಸ್ತುವಿನ ಯಾವ ವ್ಯಕ್ತಿಯ ಬೆಲೆಯೂ ಗೊತ್ತಾಗುವುದಿಲ್ಲ, ಅದು ಹೋದ್ಮೇಲೆ ಗೊತ್ತಾಗುವುದು, ಅಲ್ವಾ? ಹಾಗಾಗಬಾರ್ದು. ಆದ್ರೆ ಒಂದು, ನಿಮ್ಮ ಜೊತೆ ಜಲ ಕೇಳಿಗೆ ಬರ್ತೇನೆ, ನೋಡಿದವರು ಇವರಿಗೆ ಜಲ ಕ್ರೀಡೆ ಆಡುವ ಹುಚ್ಚೆಂತದ್ದು ಅಂತ ಹೇಳಬಾರ್ದು. ಹೆಚ್ಚು ಬೇಡ ಅಲ್ವಾ? ಬೇಕು ಅಂತ ಹೇಳುವಾಗ ಮುಗಿಬೇಕು. ಹೌದೌದು, ಆದಷ್ಟು ಬೇಗ ಒಮ್ಮೆ ಮುಗಿಲಿಯಪ್ಪ ಅಂತ ಹಾಗಾಗಬಾರದು, ಅಲ್ವಾ? ನಮ್ಮದಾಗಿರುವಂತಹ ಸಂತೋಷಕ್ಕೆ ಬೇಕಾದ ಮನ ತಣಿಯುವಷ್ಟು ಜಲ ಕ್ರೀಡೆಗಾಗಿ ನಾನು ಸಿದ್ಧತೆಯನ್ನಿದ್ದೇನೆ. ಹೊರಡುದಲ್ಲ, ನೀರಿನಲ್ಲೇ ಇರುವಂತಹ ನಮಗೆ ಶೃಂಗಾರ ಹೇಳುದು ಸ್ವಾಮಿ, ಒಂದು ವರ್ಗದವರದು. ಬಹಳ ದೂರ ಹೋಗ್ಲಿಕ್ಕಿಲ್ಲ, ಇಲ್ಲೇ ಸುತ್ತಾಡಿ ಬರುವುದು, ಅಲ್ವಾ? ಹೊರಡುದೇ ಬನ್ನಿ ಹೀಗೆ.
ಎತ್ತ ನೋಡಿದ್ರು ಕಾಳಿಂಗ ನನ್ನ ಕಣ್ಣಿಗೆ ಬಿದ್ದದ್ದಿಲ್ಲ. ಹಾಗೆ ಈ ಹೊಳೆ ಬದಿಗೆ ಬಂದು ದೂರದಿಂದ ನೋಡಿದ್ರೆ ಕಾಳಿಂಗ ಕಾಣುವುದಿಲ್ಲ. ಓ ಅಲ್ಲಿ ಕೆಲವು ಮೀನುಗಳು ತೊಳಕು ಪಳಂಕು ಮೇಲೆ ಕೆಳಗೆ ಹಾರ್ತಾ ಇದ್ದಾನೆ. ಅಂದ್ರೆ ಸಂತೋಷಭರಿತವಾಗಿ ಅವುಗಳು ಆಟವಾಡುವುದಕ್ಕೆ ಪ್ರಾರಂಭ ಮಾಡಿದ್ದಾವೆ. ಬಿಡಲಾರೆ ಹಸಿತಿದ ಹೊಟ್ಟೆ ನುಂಗಬೇಕು ಅವುಗಳನ್ನು.
ಒತ್ತಾಯಿಸಿ ಜಲಕೇಳಿಗೆಂದು ಬಂದೆವು ನಾವು. ಆದ್ರೆ ಏನು ಮಾಡೋಣ, ನಮ್ಮ ಕಣ್ಣ ಮುಂದೆ ಆ ದೂರ್ತ ಕರುಣ ಮುಕ್ಕಿ ತಿಂದನಲ್ಲ. ನಮ್ಮ ಬದುಕೆ ಬರಡಾಗಿ ಹೋಯಿತು. ಇನ್ಯಾತಕ್ಕಾಗಿ ಬದುಕುವುದು? ಹದಿಪದಿಯ ಹೆಣ್ಣಾದವಳು ಬಯಸುವುದು ಇಷ್ಟೇ. ಹಣೆಯ ಸಿಂಧೂರದ ತಿಲಕ, ಕೊರಳ ಮಾಂಗಲ್ಯದ ಪದಕ ಇರಲಿ ಎನ್ನ ಕೊನೆಯ ಉಸಿರುವ ತನಕ. ಆ ಭಾಗ್ಯದಿಂದ ವಂಚಿತರಾಗಿ ಹೋದೆವಲ್ಲ ನಾವು. ಹಾಗಿದ್ರೆ ನಮ್ಮ ನಿನ್ನು ಪೊರೆಯುವವರು ಯಾರಿದ್ದಾರೆ? ನಮಗೆ ಯಾರು ಗತಿ? ನಮಗೆ ಏನು ದಾರಿ? ಹರ 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 ಸೌಭರಿ ಮುನೀಂದ್ರನು ತಾನೇ ತರುದ ಯಮುನಾ ನದಿಯ ತಟದಲ್ಲಿ ನಾನಿದ್ದೇನೆ ಸತ್ಯ. ಲೋಕಹಿತವನ್ನು ಅನುದಿನವೂ ಇರುವಂತಹ ಮುನಿ ನಾನು ಸತ್ಯವಾದರೂ ಕೂಡ ಮತ್ಸ್ಯಾಂಗನೆಯರು ದುಃಖವನ್ನು ಮಾಡ್ತಾ ಇದ್ದಾರೆ. ಏನೆಂದು ನಾನೇ ಚಿಂತಿಸುವುದಲ್ಲ, ಅವರನ್ನೇ ಮಾತನಾಡಿಸಿರುತ್ತೆ. ಮತ್ಸ್ಯಾಂಗನೆಯಲ್ಲಿ ಏನಿದು? ಯಾಕೆ ಚಿಂತೆ? ಏನು ತುಗುಟ ನಿಮಗೆ? ಸೌಮರಿ ಮಹರ್ಷಿಗಳು. ಹೌದು ಸ್ವಾಮಿ. ಪರಮ ಮುನೀಂದ್ರನೇ ಚರಣಕ್ಕೆ ನಮಿಪೆವ ಪರಮ ಮುನೀಂದ್ರನೇ ಚರಣಕ್ಕೆ ನಮಿಪೆವ ಸೌಮರಿ ಮಹರ್ಷಿಗಳೇ, ನೀವು ಕರುಣಾ ಸಾಗರ. ನಿಜ. ನಾವ್ಯಾರು ಎನ್ನುವ ಹಾಗೆ ಕೇಳುತ್ತಾ ಇದ್ದೀವಿ ಪ್ರಭು. ಶಾಂತ ಭವ್ಯ ಸಾಗರದ ಅಧಿಕಾರಿಯಾದಂತಹ ಮತ್ಸ್ಯರಾಜನ ಮಡದಿಯರು ನಾವೇ ಮತ್ಸ್ಯ ಕನ್ನಿಕೆಯರು. ಎಲ್ಲ ಸುಖ ಭೋಗಗಳಿದ್ದು ಈ ಕಾಲಕ್ಕೆ ಎಲ್ಲವನ್ನು ಕಳೆದುಕೊಂಡಿದ್ದೆ. ಅಂದ್ರೆ ನಮ್ಮ ಬದುಕಿನ್ನುವುದು ಕರಡಿ ಕಮರಿ ಹೋಯಿತು ಸ್ವಾಮಿ. ಯಾಕೋ? ಈ ಸರೋವರದಲ್ಲಿ ಜಲಕೇಳಿಯನ್ನು ಆಡಬೇಕು ಎನ್ನುವಂತಹ ಉದ್ದೇಶವನ್ನು ಇರಿಸಿ ನಮ್ಮವರನ್ನು ಒತ್ತಾಯಿಸಿ ನಾವೆಲ್ಲ ಜೊತೆಯಾಗಿ ಕ್ರಿಕೆಟ್ಗೆ ಸಾಗಿ ಬಂದೆ. ಸರಿ, ಆದ್ರೆ ಏನು ಮಾಡೋಣ ಹೇಳಿ? ಏನಾಯ್ತು? ನಮ್ಮ ಸಂತೋಷವೆನ್ನುವುದು ಶಾಶ್ವತವಾಗಿ ಉಳಿಯಲಿಲ್ಲ ಪ್ರಭು. ಹೇಗೆ? ಬದುಕಿನ್ನುವುದು ಬರಡಾಗಿ ಹೋಯಿತು. ಅಂದ್ರೆ ಜಲಕೇಳಿಯಲ್ಲಿರುವಂತಹ ಸಂದರ್ಭ ಆ ಗರುಡನ ಆಗಮನವಾಯಿತು. ನಮ್ಮ ಬದುಕಿಗೆ ಧೂಮ ಕೇತುವ ಹಾಗೆ ಬಂದವ ಆ ಗರುಡ ಅಂದ್ರೆ ನಮ್ಮ ಪತಿ ದೇವನ ಪ್ರಾಣವನ್ನು ಹೀರಿದ. ಪತಿಯನ್ನು ಉಳಿಸಿಕೊಳ್ಳುವಂತಹ ಭಾಗ್ಯ ನಮ್ಮ ಪಾಲಿಗಿಲ್ಲ ಪ್ರಭು. ನಮ್ಮನ್ನು ಪೊರೆಯುವವರು ಯಾರೂ ಇಲ್ಲ. ನಾವು ಅನಾಥರಾಗಿದ್ದೇವೆ. ಅಳುವ ಮತ್ಸ್ಯಲತಾಂಗಿಯರ ಸಂತೆಯೇ ಅಳುವ
ಮತ್ಸ್ಯಲತಾಂಗಿಯರ ಸಂತೈಸಿ ಮುನಿಪತ ಮರುಗರಿ ಕಷ್ಟ ಎನ್ನುವುದು ಯಾವುದೇ ಲೋಕದಲ್ಲಿದ್ದರೂ ಈ ಪ್ರಪಂಚದಲ್ಲಿದ್ದರೂ ಕೂಡ ಅದು ತಪ್ಪುವುದಿಲ್ಲ ಎಂಬುದಕ್ಕೆ ನೀವೇ ಸಾಕ್ಷಿಯಾಗಿ ಹೋದ್ರಿ. ಎಷ್ಟೋ ಸುಖದ ಸಂಪತ್ತಿಗೆ ಹೇಳಿದಂತಹ ನೀವು ನಿಮ್ಮ ಗಂಡನನ್ನು ಉಳಿಸಿಕೊಳ್ಳುವಲ್ಲಿ ನೀವೇ ಬಂದಂತಹ ಕಷ್ಟ ಎಷ್ಟು, ಆದರೂ ಉಳಿಸಿಕೊಳ್ಳುವುದಕ್ಕೆ ತಾವು ಶಕ್ತರಾಗಲಿಲ್ಲ. ಆದರೆ ನೀವು ಯಾರಲ್ಲಿ ನಿಮಗೆ ಸಿಟ್ಟು? ಆ ಗರುಡ ಅವನೇ ನಿಮ್ಮ ಗಂಡನಿಗೆ ಈ ರೀತಿಯ ದುಸ್ಥಿತಿಯನ್ನು ತಂದೊದಗಿದ ಎಂಬ ಬಗ್ಗೆ ತಾವು ಚಿಂತಿತರಾಗಿದ್ದೀರಿ. ಚಿಂತಿಸುವಂತಹ ಅಗತ್ಯವಿಲ್ಲ. ಲೋಕದ ಹಿತವನ್ನು ಬಯಸುವಂತಹ ಈ ಮುನಿ ಅನುದಿನವೂ ನಿಮ್ಮ ಬಗ್ಗೆಯೂ ಚಿಂತಿತನಾಗಿದ್ದಾನೆ ಸತ್ಯ. ಆದ ಕಾರಣ ನೀವು ಯಾವುದೇ ವಿಚಾರದಲ್ಲಿ ಚಿಂತೆ ಮಾಡುವುದು ಬೇಡ. ನಿಮಗೆ ಬಂದಂತಹ ಕಷ್ಟವನ್ನು ನಾನು ಪರಿಹರಿಸಿಕೊಡ್ತೇನೆ. ನೀವು ಚಿಂತೆಯ ಅವರ ಗಂಡನನ್ನು ತಾನೇ ಅವನು ನಾಶಪಡಿಸಿದ್ದಾನೆ ಎಂಬಂತಹ ವಿಚಾರವನ್ನು ಹೇಳಿದರು. ತಡ ಮಾಡಕೂಡದು. ಅವರಿಗೆ ಸರಿಯಾದ ಒಂದು ಕಷ್ಟವನ್ನು ಬಗೆಹರಿಸಿಕೊಡಬೇಕಾದ್ದು ನನ್ನ ಕರ್ತವ್ಯ. ಆದರೆ ಕಾರಣ ಯಾರು? ಅದಕ್ಕೆ ಸರಿಯಾದ ಶಾಸ್ತಿ ನಿನಗೆ ಆಗಲೇಬೇಕು. ನೀನು ಈ ಯಮುನಾ ನದಿಯ ಒಳಕ್ಕೆ ಇಳಿದೆ ಅಂತಾದ್ರೆ, ನೀನು ಬಂದೆ ಅಂತಾದ್ರೆ ನಿನ್ನ ತಲೆ ಸಾಗಲಿ. ಇದು ಈ ಮುನಿಯ ಶಾಪ. ಯಾವತ್ತೂ ತಪ್ಪುವುದಕ್ಕೆ ಸಾಧ್ಯವಿಲ್ಲ. ಮತ್ಸ್ಯಕನ್ಯರಿಗೆ ಸರಿಯಾದ ನ್ಯಾಯವನ್ನು ಒದಗಿಸಿಕೊಟ್ಟಿದೆ ನಮ್ಮ ನಂಬಿಕೆ ನನಗಿದೆ. ನಡೆಯಿದೆ ಅಂತ ಬೆನ್ನಟ್ಟಿಕೊಂಡು ಬಂದ. ಎಲ್ಲಿಗೆ ಹೋಗುವುದು? ಆಲೋಚನೆ ಮಾಡುವಾಗ ದೇವರೇ ಒದಗಿಸಿದನಲ್ಲ ದಾರಿ. ಸೌಬರಿ ಋಷಿಯಿಂದ ಶಾಪ ಸಿಕ್ಕಿದೆ ಗರುಡನಿಗೆ.
ಈ ಕಾಳಿಂದಿ ಮಡುವಿಗೆ ಬಂದರೆ ನಿನ್ನ ತಲೆ ಸಾವಿರ ಹೋಳಾಗಲಿ ಎಂಬ ಹಾಗೆ. ಹಾಗಿದ್ರೆ ನನಗೆ ಇರುವುದಕ್ಕೆ ಒಂದು ಸರಿಯಾದ ಸುಸ್ಥಳ ಸಿಕ್ಕಿತೋ ಇಲ್ಲವೋ? ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಬಂಧು ಬಾಂಧವರು, ನನ್ನ ಸಂಸಾರ ಎಲ್ಲರನ್ನೂ ಸೇರಿಸಿಕೊಂಡು ಈ ಮಡುವಿನಲ್ಲೇ ಆಚೆ ಮಾಡಿದೆ. ನಮ್ಮವರೆಲ್ಲ ಗೋಗಳನ್ನು ಮೇಯಿಸುವುದಕ್ಕೆ ಬಿಟ್ಟರು. ಗೋಗಳು ಹುಲ್ಲನ್ನು ಮೇಯ್ತಾ ಇತ್ತು, ಹೊಟ್ಟೆ ತುಂಬಿದ ಮೇಲೆ ಗೋಗಳನ್ನು ಹಟ್ಟಿಗೆ ಹುಡ್ಕೊಂಡು ಹೋಗ್ಬೇಕು ಅಂತ ಕಾಯ್ತಾ ಇದ್ದವರು ನಾವು. ಗೋಗಳು ಮೇಯ್ತಾ ಇರುವ ಹಾಗೆ ಕಾಳಿಂದಿ ಮಡುವಿಗೆ ಹೋಗಿ ನೀರನ್ನು ಕುಡಿಯುವುದಕ್ಕೆ ಪ್ರಾರಂಭ ಮಾಡಿದವು. ಆದರೆ ನೀರು ಕುಡಿದ ತಕ್ಷಣ ಒಂದೊಂದೇ ಗೋವುಗಳು ಅಲ್ಲೇ ಮಲಗಿದವು, ಕೆಲವು ಸತ್ತು ಹೊರಳಾಡುತ್ತಾ ಇದೆ. ಹಾಗಾದರೆ ಇಲ್ಲಿ ಏನು ಘಟನೆ ನಡೆಯುವುದು ಅಂತ ಗೊತ್ತಾಗುತ್ತಾ ಇಲ್ಲ. ನೀರು ಕುಡಿದ ತಕ್ಷಣ ನಮ್ಮ ಗೋವುಗಳಿಗೆ ಯಾರಿಗೆ ಈ ರೀತಿ ಆಯಿತು ಏನು ಅಂತ ಗೊತ್ತಾಗುತ್ತಾ ಇಲ್ಲ. ಇದಕ್ಕೆ ಕಾರಣ ಏನು ಅಂತ ತಿಳಿತಾ ಇಲ್ಲ. ಇದಕ್ಕೆಲ್ಲ ಏನು ಅಂತ ವಿಷಯ ತಿಳಿಬೇಕು ಅಂತಾದರೆ ನಮ್ಮ ಒಡೆಯನಿಗೆ ವಿಷಯವನ್ನು ಮುಟ್ಟಿಸಬೇಕು. ನೇರವಾಗಿ ನಮ್ಮ ಸಜ್ಜನ ಪ್ರಪಂಚದ ಮೇಲೆ ನಿನ್ನ ಅನುಗ್ರಹ ಕರುಣಾ ದೃಷ್ಟಿ
ಸದಾ ಇರಲಿ ಅನ್ನುವ ಹಾಗೆ ನಂದಗೋಪನ ಪ್ರಾರ್ಥನೆ. ಹೇಳುವುದು ಕೇಳಿದ್ದೇನೆ, ಮನುಷ್ಯ ಜನ್ಮವೇ ಅದೊಂದು ಸಾರ್ಥಕ್ಯಗೊಳಿಸುವುದಕ್ಕೆ ನಮಗೆ ಈ ಮಣ್ಣಿನಲ್ಲಿದ್ದರೆ ಸಾಕು. ಅದರಲ್ಲಿಯೂ ನಂದಗೋಕುಲದಲ್ಲಿ ಒಬ್ಬ ಹುಟ್ಟುತ್ತಾನೆ ಅಂತೇಳಿ ಆದರೆ ಅದು ಅವನ ಪರಮ ಸೌಭಾಗ್ಯ. ಯಾವ ಉದ್ದೇಶ ಇರಿಸಿಕೊಂಡು ಯಾವ ಲಕ್ಷ್ಯ ಇರಿಸಿಕೊಂಡು ಅವರು ಹೇಳಿದ್ರೋ ಗೊತ್ತಿಲ್ಲ. ಅಂತೂ ಅವರು ಹೇಳಿದ್ರಲ್ಲಿ ಒಂದು ತತ್ವವು ಇಹಲೋಕದ ವಿಷಯಕ್ಕೆ ಸಂಬಂಧಪಟ್ಟದ್ದಲ್ಲ, ಪರ ತತ್ವವನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಿದ್ರೆ ಮಾತ್ರ ಪರಮಧಾಮದಲ್ಲಿ ಪರಮ ಸುಖವನ್ನು ಅನುಭವಿಸುವುದಕ್ಕೆ ಆಗುತ್ತದೆ. ಅದನ್ನು ನಂದಗೋಕುಲದಲ್ಲಿ ಕಾಣಬಹುದು ಅನ್ನುವ ಹಾಗೆ. ಏನೇ ಇರಲಿ, ಯಾದವರೆಲ್ಲ ಇಲ್ಲಿ ಒಟ್ಟಾದರು. ಇವರಿಗೆಲ್ಲ ಅಧಿಕಾರಿ ಯಾರು ಅಂತ ಕೇಳಿದರೆ ನಂದಗೋಪ ಹೆಸರುಳ್ಳ ನಾನೇ ಸರಿ. ರಾಮಕೃಷ್ಣರು ಮುದ್ದು ಮಕ್ಕಳು ಯಾದವರೊಡಗೂಡಿಕೊಂಡು ಸುಖ ಸಂತೋಷದಲ್ಲಿ ಕಾಲ ಕಳೆಯುತ್ತಾ ಇದ್ದೆ. ಯಾರಿಗೇ ಆಗಲಿ ಬದುಕಬೇಕು ಅಂತೇಳಿ ಆದರೆ ಬದುಕಿನೊಳಗೆ ಯಾವುದಾದ್ರೂ ಒಂದು ಉದ್ಯೋಗ ಬೇಕು, ಅದರಲ್ಲಿ ಪ್ರಾಮಾಣಿಕತೆ ಬೇಕು. ಹಾಗಾದರೆ ಮಾತ್ರ ಶೋಭೆ. ನೀವೇ ಆಲೋಚನೆ ಮಾಡಿ, ನಮ್ಮ ಯಾದವರ ಬಗ್ಗೆ ಒಂದು ಸಲ ಗಮನ ಹರಿಸಿ. ನಾವು ಪಶು ಸಂಗೋಪನೆ ಸದಾ ಆ ಕಾರ್ಯದಲ್ಲಿ ಮುಂದುವರಿಯುತ್ತೇವೆ, ಸದಾ ಪ್ರೀತಿಸುತ್ತೇವೆ, ಆ ಗೋವನ್ನು ಆರಾಧಿಸುತ್ತೇವೆ. ಇದರ ಉದ್ದೇಶ ಏನು? ಪ್ರೀತಿಸುವುದು, ಪ್ರೇಮಿಸುವುದು. ಗೋವು ಉತ್ಪನ್ನಗಳು ಲಭ್ಯವಾಗುತ್ತದೆ. ಹಾಲಿರಬಹುದು, ಬೆಣ್ಣೆ ಇರಬಹುದು, ಮೊಸರಿರಬಹುದು, ತುಪ್ಪವಿರಬಹುದು. ಇದೆಲ್ಲ ವಾಣಿಜ್ಯವಾಗಿ ಬದುಕನ್ನು ನಾವು ಸಾಗಿಸುವುದಕ್ಕೆ ಅನುಕೂಲವಾಗಿದೆ. ಗೋವು ಅಂತ ಹೇಳಿದರೆ ದೇವಾನುದೇವತೆಗಳ ವಾಸಸ್ಥಳವನ್ನು ಕಣ್ಣೆದುರಲ್ಲೇ ದೇವಾನುದೇವತೆಗಳನ್ನು ನೋಡುವುದಕ್ಕೆ ಸಾಧ್ಯ ಉಂಟು ಅಂತೇಳಿ ಆದರೆ ಆ ಹಸುವಿನಲ್ಲಿ ನಾವು ಆ ಗೋವನ್ನು ಸದಾ ಆರಾಧನೆ ಮಾಡಬೇಕು, ಅದನ್ನು ಪ್ರೀತಿಸಬೇಕು. ಹಾಗಿದ್ರೆ ಮಾತ್ರ ಬದುಕಿನಲ್ಲಿ ಸುಖ ಸಿಗುತ್ತದೆ, ಸೌಖ್ಯ ಇರುತ್ತದೆ ಅನ್ನುವ ಸತ್ಯವನ್ನು ಈ ನಂದಗೋಕುಲದಲ್ಲಿ ಇರುವ ಈ ನಂದಗೋಪ ಅರ್ಥವಿಸಿಕೊಂಡಿದ್ದಾರೆ. ಕೇವಲ ನನಗೊಬ್ಬನೇ ಅರ್ಥ ಅಲ್ಲ, ಇಡೀ ಯಾದವರೆಲ್ಲ ನನ್ನನ್ನು ಹಿಂಬಾಲಿಸುತ್ತಿದ್ದಾರೆ. ಮತ್ತು ಇದಕ್ಕಿಂತ ದೊಡ್ಡ ಸಂತೋಷ ಬೇರೆ. ಏನೇ ಆಗಲಿ ದೇವರಿಗೆ ಪೂಜೆ ಮಾಡಿದೆ, ಪ್ರಸಾದ ಸ್ವೀಕರಿಸಿಕೊಂಡದ್ದಾಗಿದೆ, ಸಭಾ ಪ್ರವೇಶ ಮಾಡಿದ್ದೆ. ಉದ್ದೇಶ ನಮ್ಮವರಿಗೆ ಏನಾದರೂ ತೊಡಕಾಗಿದೋ, ಏನಾದರೂ ಕುಂದು ಕೊರತೆಗಳು ಉಂಟು, ಇದನ್ನು ತಿಳ್ಕೊಳ್ಳೋದಕ್ಕಷ್ಟೇ. ನೋಡು ಯಾರದು ಬರುತ್ತಿರುವುದು ಮರಣ ಭಯದಲ್ಲಿ ಗೋವಳರು ಬಂದಿರಗಿ ನಿಂತಿರುವ ಹೇಳಯ್ಯ
ಮನಸ್ಸಿಗಷ್ಟು ಸಂತೋಷವಾಯಿತು. ಅದು ಆದ್ರಿಂದ ಓ ಬಂದವರೆಲ್ಲರೂ ಗೋಪಾಲಕರು. ಹೌದು ಹೇಳಿ ಹೇಳಿ ಅಂದೆ. ಹೌದು ನಿನಗೆ ಹೇಳಲಿಕ್ಕೆ ಆಗುದಿಲ್ಲ. ನಾ ಮೊದಲಾದ್ರೆ ಹೇಳ್ತಿದ್ದೆ, ಈಗ ಹೇಳಲಿಕ್ಕೆ ಆಗುವುದಿಲ್ಲ ರೈಲೆ. ಮನೆ ಅಭ್ಯಾಸ, ಮನೆಯಲ್ಲಿ ಆದ್ರೆ ಎಬ್ಬಿಸುವವರು ಇರ್ತಾರೆ. ಈಗ ಕೆಲಸ ಕಡಿಮೆ ಅಲ್ವೋ? ನಮ್ಮಲ್ಲೊಂದು ಕೆಲಸ ಕಡಿಮೆ ಅನ್ನೋದು ಉಂಟು. ಓ ಹಟ್ಟಿಯ ಬಳಿಗೆ ಹೋದ್ರೆ ಸಾಕು, ಒಂದಲ್ಲ ಒಂದು ಕೆಲಸ ಇದ್ದೇ ಇರ್ತದೆ. ಆದ್ರೆ ಮೊದಲು ಹೋಗುವ ಮನಸ್ಸು ಬೇಕೋ ಬೇಡ. ರಾಯ್ರೆ ಮೊದಲಾದ್ರೆ ಜನ ಕಡಿಮೆ ಇತ್ತು, ಈಗ ಬೇಕಾದಷ್ಟು ಇದ್ದಾರಲ್ಲ. ಅವರು ಇದ್ದಾರೆ ಅಂತೇಳಿ ನೀವು ಸುಮ್ಮನಿರುವುದೇನು? ನಾವು ಸುಮ್ಮನೆ ನಿನ್ನದಾದಂತಹ ಪರಿವಿಡಿ ಏನು, ಓ ನಿನ್ನದಾದಂತಹ ದಿವಸದ ಕ್ರಮಗಳೇನುಂಟು, ಅದನ್ನು ಮಾಡಿ ತೋರಿಸಬೇಕೋ ಬೇಡ? ಅದು ನಾನೇ ಆಯ್ತು. ಓ ನಿನ್ನನ್ನು ನಾನು ಇವತ್ತು ನೋಡುವುದಲ್ಲ, ಆಹಾ ಯಾವಾಗಲೂ ನಿನ್ನ ಮುಖವನ್ನು ನೋಡ್ತೇನೆ ನಾನು. ಹೌದು ಗೋಪಾಲಕನಾಗಿ ಓ ಯಾವಾಗಲೂ ಮನಸ್ಸಿನೊಳಗೆ ಒಂದು ರೀತಿಯ ಆನಂದವನ್ನು ಸಂತೋಷವನ್ನು ಹೊಂದುತ್ತಿದ್ದಾಗ, ಹೌದು ಒಬ್ಬ ನಿಷ್ಠಾವಂತ, ಒಬ್ಬ ಪ್ರಾಮಾಣಿಕ. ಹೌದು ಇವತ್ತು ನಿನ್ನೆಲ್ಲ ಓ ನಿನ್ನ ಅಪ್ಪನನ್ನು ನಾನು ನೋಡಿದ್ದೇನೆ. ಹೌದು ಇವತ್ತು ನೀವು ಆ ಉದ್ಯೋಗದಲ್ಲಿ ತೊಡಗಿಸಿಕೊಂಡಿದ್ದೆ. ಅಪ್ಪ ಮೊದಲು ಅಜ್ಜ ಇದ್ರು, ಆಮೇಲೆ ಅಪ್ಪ, ಈಗ ನಾನು, ಇನ್ನು ನನ್ನ ಮಗನಾದರೇನು ಅಪ್ಪನಾದರೇನು ಕೆಲಸ ಒಂದೇ. ಕೆಲಸ ಒಂದು. ಹೌದು ಕೆಲಸ ಒಂದಾದರೂ ಆಗಬಹುದು, ಓ ಅದರಲ್ಲಿ ಪ್ರಾಮಾಣಿಕತೆ ಅನ್ನೋದೇ ಬೇಕಾದ. ಅದಕ್ಕೆ ಅಲ್ವಾ ತಲಾಂತರದಿಂದ ನಾವೇ ಇದ್ದೇವೆ ಇಲ್ಲಿ. ನಿನ್ನ ಪ್ರಾಮಾಣಿಕತೆ ಇನ್ನೂ ಮುಂದುವರಿಯಿದೆ. ನಿಮ್ಮ ಆಶೀರ್ವಾದ. ಹೌದೇನು? ಓ ಇಷ್ಟು ಮಾತಾಡ್ತೀವಿ, ಹ್ಮ್ ಮಾತನಾಡುವಿಕೆಯಲ್ಲಿ ಒಂದು ರೀತಿಯ ತೊದಲು ಕಾಣ್ತಾ ಇದೆ. ಹೌದು ರಾಯ್. ಯಾವುದೋ ಒಂದು ದುಃಖ ನಿನ್ನಲ್ಲಿ ಒಳಗಿಂದ ಒಳಗೆ ಕಾಣುತ್ತಾ ಉಂಟು. ಏನೇ ಇರಲಿ, ಓ ನಾನು ಯಾರು? ನಮ್ಮ ಒಡೆಯ ನಂದಗೋಪ. ಹೌದು ನಿಮ್ಮ ಕಷ್ಟಗಳಲ್ಲಿ ನಾನು ಭಾಗಿಯಾಗಬೇಕಾದವು, ಹೌದು ಸುಖವನ್ನು ಎತ್ತಿ ಹಿಡಿಯಬೇಕಾದವು. ಹೌದು ಹಾಗಿರುವಾಗ ಓ ನಿಮ್ಮ ಕಷ್ಟವನ್ನು ಪರಿಹರಿಸುವಲ್ಲಿ ನಾನು ಮುಂದಾಗುವುದಿದ್ದೇನೆ. ಏನು ತೊಡಕು, ಯಾಕೆ ದುಃಖ, ಏನು ಕಷ್ಟ, ಏನು ಸಮಸ್ಯೆ ಎಲ್ಲ ವಿಸ್ತಾರವಾಗಿ ಹೇಳಿ. ಕೇಳಬೇಕು ರಾಯ್. ಧರಣಿ ಪಾಲನೆ ಕೇಳು ತಕ್ಷಣ ನಮ್ಮ ಕೆಲಸವನ್ನೆಲ್ಲ ಮುಗಿಸಿ ಹಟ್ಟಿಯಲ್ಲಿದ್ದ ಗೋವುಗಳಿಗೆ ಬಾಯಾರಿಕೆ ಹುಲ್ಲನ್ನು ಕೊಟ್ಟು ಬಯಲಿಗೆ ಕರ್ಕೊಂಡು ಹೋಗುವವರು. ಸರಿಯಪ್ಪ. ಎಂದಿನಂತೆ ಹೋಗುವಂತಹ ಜಾಗದಲ್ಲಿ ಹಸುಗಳಿಗೆ ಬೇಕಾದಂತ ಮೇವು ಸಿಗುವುದಿಲ್ಲ ಎಂಬ ಕಾರಣದಿಂದ ಇವತ್ತು ಮೊದಲೆಲ್ಲ ಯಾವ ಕಾಲಕ್ಕೂ ಕೊರತೆ ಅನ್ನೋದು ಇಲ್ಲ, ಈಗ ಕೊರತೆ ಶುರುವಾಗ್ತದೆ. ಕೊರತೆ ಅಂದ್ರೆ ನಮ್ಮಲ್ಲಿ ದಿನದಿಂದ ದಿನಕ್ಕೆ ಗೋವುಗಳು ಹೆಚ್ಚಾಗುತ್ತಾ ಉಂಟು. ನಂದ ಗೋಕುಲ ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಸಮ ಇದೆ ಅಲ್ವಾ? ಹಾಗಿರುವಾಗ ಯಾವತ್ತೂ ಹೋಗುವಲ್ಲಿ ಹಸುಗಳಿಗೆ ಹೊಟ್ಟೆ ತುಂಬ ಮೇವು ಸಿಗುವುದಿಲ್ಲ ಎಂಬ ಕಾರಣದಿಂದ ಬೇರೆ ಜಾಗಕ್ಕೆ ಹೋದ್ರೆ ಹೇಗೆ ಅಂತ ನಮ್ಮಲ್ಲಿ ನಾವು ಯೋಚಿಸಿದವರು. ಒಳ್ಳೆ ಬುದ್ಧಿ ರಾಯ್ರೆ. ಹಾಗಾಗಿ ಒಂದು ತೀರ್ಮಾನಕ್ಕೆ ನಾವೆಲ್ಲ ಸೇರಿ ಬಂದವರು. ಏನದು? ಇಲ್ಲಿ ಬೇಡ, ನಮ್ಮ ಹತ್ತಿರದಲ್ಲಿರುವಂತಹ ಕಾಳಿಂದಿ ಮಡು ಹೀಗೆ ಹೋದ್ರೆ ಅಲ್ಲಿ ಬೇಕಾದಷ್ಟು ಮೇವು ಸಿಗುತ್ತದೆ. ಈ ಅಪ್ಪಣೆ ಕೇಳುವುದಕ್ಕಾಗಿ ಇಲ್ಲಿಗೆ ಓಡೋಡಿಕೊಂಡು ಬರುವ ನೀವು? ಅಲ್ಲ, ನನ್ನಲ್ಲಿ ಹೇಳುವಂತ ವಿಷಯ ಅಲ್ಲ ರಾಯ್ರೆ, ವಿಷಯ ಮುಂದೆ ಉಂಟು ರಾಯ್ರೆ. ಏನಪ್ಪ? ರಾಯ್ರೆ, ಹಾಗಾಗಿ ಗೋವುಗಳನ್ನೆಲ್ಲ ಹಟ್ಟಿಯಿಂದ ಓಡಿಸಿಕೊಂಡು ಕಾಳಿಂದಿ ಮಡುವಿಗೆ ಹೋದವರು. ಹಸುಗಳೆಲ್ಲ ಹೊಟ್ಟೆ ತುಂಬ ಮೇವು ತಿಂದಾಯ್ತು ರಾಯ್ರೆ. ಆಮೇಲೆ ಬಾಯಾರಿಕೆ ಆಯ್ತು ಅಂತ ಕಾಳಿಂದಿ ಮಡುವಿಗೆ ಹೋಯ್ತು. ಹೊಟ್ಟೆ ತುಂಬಿದ ಮೇಲೆ ನೀರು ಕುಡಿಬೇಕು ಅಲ್ವಾ? ನೀರು ಕುಡಿದು ಹಸುಗಳು ಮೇಲೆ ಬರ್ತವೆ ಅಂತ ನಾವು ಅಲ್ಲೇ ಕಾದು ಕುಳಿತವರು ರಾಯ್ರೆ. ನೀರು ಕುಡಿದ ಹಸುಗಳು ಮೇಲೆ ಏಳುವುದೇ ಇಲ್ಲ. ನೀರು ಕುಡಿಯುವುದಕ್ಕಾಗಿ ಮಡುವಿನೆಡೆಗೆ ಇಳಿದ ಹಸುಗಳು ಮೇಲೆ ಬರಲಿಲ್ಲ. ಒಮ್ಮೆ ತಲೆ ಎತ್ತಿದ ಹಸುಗಳು ಅಲ್ಲೇ ಬಿದ್ದಿದ್ದಾವೆ. ಹಾಗಾಯಿತು. ಏನು ಅಂತ ಹತ್ತಿರ ಹೋಗಿ ನೋಡ್ತೇವೆ ರಾಯ್ರೆ, ನಮ್ಮ ಹಸುಗಳ ಮೈ ಬಣ್ಣ ನೀಲಿಯಾಗಿದೆ. ನೀಲಿ ಬಣ್ಣಕ್ಕೆ ತಿರುಗಿತು. ಯಾಕದು ತಿರುಗಿತು?
ಅಷ್ಟು ಮಾತ್ರ ಅಲ್ಲ ರಾಯರೇ, ಹತ್ತಿರ ಹೋಗಿ ನೋಡ್ತೇನೆ, ನಮ್ಮ ಹಸುಗಳ ಕಣ್ಣು ಪೀ 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 ಆಗ್ತದೆ. ನಮ್ಮ ಹಸುಗಳು ನಾಳೆಗೆಯನ್ನು ಹೊರಗಾಕಿ ಕೆಲವು ಹಸುಗಳು ಸತ್ತು ಬಿದ್ದಿದ್ದಾವೆ. ಮರುಗಿದ ಶಿವ ಶಿವ ಮಾಡಲೇನು ಶಿವ ಶಿವ ಭೂಮಿಗೆ ಕೊನೆಯಾಗಿ ಪ್ರಜೆಗಳ ಪೊರೆಯುವ ದೊರೆಯಾಗಿ ಪ್ರಜೆಗಳ ಪೊರೆಯುವ ನೆವನಗೆ ಕೃಪನಾದೇನಲ್ಲ, ನೆವನಗೆ ಕೃಪನಾದೇನಲ್ಲ. ಅವರಿಂದ ಗುಡಿಗೇಳು ತವರಿಪ ಮಲಗಿದ ಶಿವ ಶಿವ ಕ್ಷಣ ಕಾಲ ನನ್ನ ಇರವನ್ನೇ ಮರೆತಂತಹ ಅನುಭವ ಆಯ್ತಪ್ಪ. ಹಾಗಾಯ್ತು. ಕಾರಣ ನೀನಾಡಿದ ಮಾತು ಅಲ್ಲಿ ನಡೆದದ್ದು ಸತ್ಯವೇ ಅಂತೇಳಿ. ಆದರೆ ಬಾಯಾರಿಕೆಯನ್ನು ನೀಗಿಸುವುದಕ್ಕೆ ಬೇಕಾಗಿ ಕಾಳಿಂದಿಯ ಕಡೆಗೆ ಹೋಗಿ ನೀರು ಕುಡಿಯುವುದಕ್ಕೆ ಹೊರಟಂತ ನಮ್ಮ ಪಶು ಸಂಕುಲ, ಹಸು ಸಮೂಹ ಮತ್ತೆ ಮೇಲೆದ್ದು ಬರುವುದಿಲ್ಲ ಅಂತ ಇಲ್ಲ ರಾಯರೇ. ಅಯ್ಯೋ ಶಿವನೇ, ಎಷ್ಟು ಪ್ರೀತಿಯಿಂದ ಕಾಣುತ್ತಿದ್ದೆ. ನಮ್ಮ ಮಕ್ಕಳಂತೆ ನೋಡಿಕೊಂಡವರಲ್ವೇ? ಮಕ್ಕಳು ಬೇರೆ ಅಲ್ಲ, ಹಸುಗಳು ಬೇರೆ ಅಲ್ಲ. ಹೌದು ರಾಯರೇ. ಕನಿಷ್ಠ ದಿವಸಕ್ಕೆ 3 ಹೊತ್ತು ಹೋಗಿ ಅದಕ್ಕೆ ಆಹಾರವನ್ನು ಕೊಟ್ಟುವಲ್ಲಿ ಅದರ ಮೈದಡವಿ ಬರುವ ನಾನು ಇವತ್ತು ಕೇಳುತ್ತಿರುವಂತಹ ವಾರ್ತೆಗಳು ನಮ್ಮ ಹಸುಗಳು ಸಾಯ್ತವೆ. ಹೌದು ರಾಯರೇ. ಬಣ್ಣ ನೀಲವರ್ಣಕ್ಕೆ ತಿರುಗಿ ವಿಷಪ್ರಾಶಾನ ಆಗಿರಬೇಕು. ಹೌದೇನೋ? ಇಲ್ಲಿವಾ? ಏನು ರಾಯರೇ? ಕೆಲವರಿಗೆಲ್ಲ ಬುದ್ಧಿ ಹೆಚ್ಚಾಗುತ್ತದೆ. ಈಗಿನವರಿಗೆ ಈಗ ಶುರು ಆಗಿದೆ ರಾಯರೇ. ಮೀನು ಹಿಡಿಯುವುದಕ್ಕೆ ಮೀನು ತಿನ್ನುವ ಅಭ್ಯಾಸ ಉಳ್ಳವರು ಕೆಲವು ಸಲ ನೀರಿಗೆ ವಿಷ ಬೆರೆಸುವ ಕ್ರಮ ಹೌದಾ? ಹೇಳುವುದು ಕೇಳಿದ್ದೀನಿ. ಯಾರಾದರೂ ವಿಷ ಬೆರೆಸಿದ್ರೆ ಹೇಗೆ? ಅಲ್ಲಿ ಮೀನು ಹಿಡಿಯುವಂತವ್ರು ಯಾರು ಇಲ್ಲ ಅಲ್ಲ ರಾಯರೇ. ಹಾಗಾದ್ರೆ ಮಡುವಿನ ಒಳಗೆ ವಿಷ ಎಲ್ಲಿಲ್ಲ? ಯಾರಿಗೂ ನಾನು ಯಾಕಾಗಿ ನಂದ ಗೋಕುಲದ ಅಧಿಕಾರಿ, ಒಬ್ಬ ಅಧಿಕಾರಿಯಾದವ, ಒಬ್ಬ ಅರಸರಾದವ ಕೇವಲ ಪ್ರಜೆಗಳ ಕಷ್ಟ ಸುಖವನ್ನೇ ಅರ್ಥವಿಸಿಕೊಳ್ಳುವುದಲ್ಲ. ಪ್ರಾಣಿ ಇರಬಹುದು, ಪಶುಗಳಿರಬಹುದು, ರಾಮನ ಕಾಲದಲ್ಲಿ ಇರಲಿಲ್ವ? ನ್ಯಾಯವನ್ನು ಎತ್ತಿ ಅದರ ಪ್ರತಿಯೊಂದು ಜೀವಿಗಳ ಸುಖವನ್ನು ಸೌಖ್ಯವನ್ನು ಕಾಣಿಸುವಲ್ಲಿ ಅವ ಸಕ್ರಿಯನಾಗಬೇಕು. ಆದರೆ ನಾವು ಸಾಕುವ ಪಶುಗಳನ್ನು ರಕ್ಷಿಸಿಕೊಳ್ಳುವಲ್ಲಿ ನಮಗಾಗುವುದಿಲ್ಲ ಅಂತೇಳಿ. ಆದರೆ ಈ ಅಧಿಕಾರ ಯಾಕೆ, ಈ ನಂದಗೋಪ ಯಾಕೆ? ಅಯ್ಯೋ ದೇವರೇ, ಇಂತಹ ಯಾರೊಡನೆ ನಾನು ಹೇಳಿಕೊಡ್ಬೇಕಪ್ಪ? ಯಾರೊಡನೆ
ಹೇಳೋ ಕೃಷ್ಣ. ಜನಕ, ಭೂಮಿ ಪಾಲನ ನೀನು. ಸಮಸ್ತವಾದಂತಹ ನಂದಗೋಕುಲದಲ್ಲಿರುವಂತಹ ಗೋವಳರೆಲ್ಲರೂ ನಿನ್ನಿಂದಲೇ ಆಶ್ರಯವನ್ನು ಪಡೆಯುತ್ತಿರುವವರು. ನೀನೇ ಆಶ್ರಯದಾತನೂ ಹೌದು. ಹೀಗಿರುವಾಗ ನಮ್ಮ ತಂದೆಯವರ ಮುಖಾವಲೋಕನವನ್ನು ಮಾಡಬೇಕು, 4 ಸವಿಮಾತುಗಳನ್ನಾಡಬೇಕು ಎಂಬಂತಹ ಆಶೆಯಿಂದ ನಿಮ್ಮೆದುರು ಬಂದು ನಾವು ನಿಮ್ಮ ಮುಖಾವಲೋಕನವನ್ನು ಮಾಡಿದೆವಂತಾದ್ರೆ, ಅಪ್ಪಪ್ಪ ಏನಪ್ಪ ಇದು? ಒಂದು ಕಡೆಯಿಂದ ರೋಷವು ಎದ್ದು ಕಾಣುತ್ತಾ ಉಂಟು, ಮತ್ತೊಂದು ಕಡೆಯಿಂದ ಕಣ್ಣೀರು ಹರಿಯುತ್ತಾ ಉಂಟು. ಹೌದು ಮಗ, ಹೌದು. ಒಂದು ರೀತಿಯಲ್ಲಿ ದ್ವಂದ್ವ ಭಾವವು ನಿಮ್ಮ ಮುಖದಲ್ಲಿ ಪ್ರಕಟವಾಗ್ತಾ ಉಂಟು. ಹೀಗಿರುವಾಗ ಇದಕ್ಕೆ ಕಾರಣವೇನೆಂಬುದನ್ನು ಮಕ್ಕಳಾದಂತಹ ನಾವು ಅರಿಯುವುದಾದ್ರೂ ಹೇಗೆ ಹೇಳಿ? ಹಾಗಾಗಿ ಅಪ್ಪ, ಈ ಬದಲಾವಣೆಗೆ ಕಾರಣ ಏನೆಂದು ನೀವೇ ಹೇಳ್ತೀರಾ ನಮ್ಮಲ್ಲಿ? ಆಗಬಾರದು, ಕರ್ಮಪುತ್ರರಾಗಬೇಕು. ತಂದೆಗೆ ದುಃಖ ಬಂದ ಕಾಲಕ್ಕೆ ಅದನ್ನು ಪರಿಹರಿಸಬೇಕು. ಅದಕ್ಕಾಗಿ ನಾವಿಬ್ಬರು ಎದ್ದು ಬಂದಿದ್ದೇವೆ. ಏನಾಯ್ತಪ್ಪ, ಯಾಕಪ್ಪ ಇದು ಕೂಡ? ಮುರಿಯಿತು ದೊರೆತನ, ಹರುಷವು ಮಾಸಿತು ಮುರಿಯಿತು ದೊರೆತನ, ಹತ್ತಿರ ಬನ್ನಿ ಮಕ್ಕಳೇ. ಬಂದೇವಪ್ಪ. ನಗು ಸಿಹಿ ಜೊತೆಗೆ ಇರ್ತದೆ ಕಹಿ. ಹೌದು, ಈ ದ್ವಂದ್ವದಲ್ಲಿ ಇರುವುದು. ಹೌದು. ಈ ಕಾಲಕ್ಕೆ ಮಕ್ಕಳೇ ಕಹಿಯೇ ಹೆಚ್ಚಾಗುತ್ತದೆ ನಂದಗೋಪನ ಬದುಕಿನಲ್ಲಿ ಅಂತೀರಿ. ಆದ್ರೆ ಇನ್ನು ನಗು ಮತ್ತೆ ಕಾಣುವುದಕ್ಕುಂಟು. ಅಂದ್ರೆ ಅದರ ಅರ್ಥ ನಗು ಮಾಸಿ ಹೋಗುತ್ತಾ ಇದೆ. ಕಾರಣ ಏನಪ್ಪ? ಹಸುಗಳನ್ನು ಎಷ್ಟು ಪ್ರೀತಿಸ್ತೇನೆ ಅನ್ನುವ ವಿಷಯ ನಿಮಗೆ ತಿಳಿಯದೇ ಇದ್ದ ವಿಚಾರ ಅಲ್ಲ ಮಕ್ಕಳೇ. ಗೋವಳರಾದಂತಹ ನಮಗದು ಧರ್ಮದ ಕಾರ್ಯವಲ್ವೇ ಅಪ್ಪ? ನಿಮ್ಮಲ್ಲಿ ಆದ್ರೂ ಅರೆಗಳಿಗೆ ಮಾತು ಕಡಿಮೆ ಆದೀತು. ಗೋವುಗಳಲ್ಲಿ ನಾನು ಮಾತನಾಡಿಸದೆ, ಅವನ್ನು ಮುದ್ದಿಸದೆ, ಬೆಳಿಗ್ಗೆ ಎದ್ದಾಕ್ಷಣ ಅವುಗಳಿಗೆ ವಂದಿಸದೆ ನಾನು ಈ
ಸಿಂಹಾಸನವನ್ನು ಅಡರುವುದಕ್ಕೆ. ನೀವು ಪ್ರೀತಿಸುವುದು ಅಂತ ಹೇಳುವುದಕ್ಕಿಂತಲೂ ಆರಾಧಿಸುವುದು ಅಂತ ಹೇಳಬಹುದು. ಅಲ್ಲ, ಶಾಬಾಸ್ ಮಗನೇ, ಗೋಪೂಜೆಯೇ ಮಾಡ್ತೇನೆ. ಅವರೆಲ್ಲ ಗೋಪೂಜೆ ಮಾಡ್ತಾ ವರ್ಷಕ್ಕೊಂದು ಸಲ ಮಾಡ್ತಾರೆ. ನಿತ್ಯವೂ ಗೋಪೂಜೆ. ಮುಕ್ಕೋಟಿ ದೇವತೆಗಳು ನೆಲೆಸಿದಂತಹ ನೆಲೆಬೀಡಲ್ವೇ ಅಪ್ಪ ಅದು. ಓ, ಅವ ಯಾರು? ಗೋಪಾಲ. ಹೌದು, ನಮ್ಮವನೇ. ಇವನ ಹಿಂದೆ ಇನ್ನು ಎಷ್ಟೋ ಮಂದಿ ಇದ್ದ. ನಿತ್ಯವೂ ಗೋವುಗಳನ್ನು ಮೇಯಿಸುವುದಕ್ಕಾಗಿ ಹೋಗಿ ಒಂದು ಕಡೆಯಲ್ಲಿ ಹುಲ್ಲು ಇರಲಿಲ್ಲ, ಮತ್ತೊಂದು ಕಡೆಗೆ ಹೋಗುವ ಅಂತ ಹೇಳಿ ಮೇಯಿಸಿದ್ರು. ಹೊಟ್ಟೆ ತುಳಿಯುತ್ತಂತೆ ಹಸುಗಳಿಗೆ. ಆಮೇಲೆ ಬಾಯಾರಿಕೆ ಆಯಿತು ಅಂತ ಹೇಳಿ ದನಗಳನ್ನೆಲ್ಲ ಕರ್ಕೊಂಡು ಕಾಳಿಂದಿಯ ಮಡುವಿನ ಕಡೆಗೆ ಹೋದ್ರು ಅಂತ. ಸರಿ, ನೀರು ಕುಡಿಯುವುದಕ್ಕೆಂದೇ ಇಳಿದ ಹಸುಗಳು ಮತ್ತೆ ಮೇಲೆದ್ದು ಬರ್ಲಿಲ್ವಂತೆ. ಏನಪ್ಪ ಅರ್ಥ? ಏನಪ್ಪ ಮೇಲೆದ್ದು ಬರ್ಲಿಲ್ಲ ಅಂದ್ರೆ? ಪ್ರಾಣ ಬಿಟ್ಟು ಅಂತೆ. ಪ್ರಾಣ ಬಿಟ್ಟಿದೆ? ಇಡೀ ನೀಲವರ್ಣಕ್ಕೆ ತಿರುಗಿದೆಯಂತೆ ಅದರ ಶರೀರ. ಮಧು ನೀಲವರ್ಣ, ಹಸುಗಳೂ ನೀಲಿ ಬಣ್ಣ. ಅಂತೂ ನಿಂತು ಯಥಾರ್ಥವನ್ನು ನಿರ್ಧರಿಸುವಲ್ಲಿ, ಯಾಕೆ ಹೀಗಾಯಿತು ಅನ್ನೋದನ್ನು ಕೇಳುವಲ್ಲಿ ನಾವು ಶಕ್ತ. ಒಂದು ಸಲ ನಮ್ಮ ಹಸುಗಳಿಗೆ ಇಂತಹ ಸ್ಥಿತಿ ಬಂತು ಅಂತ ಹೇಳುವಾಗ ನನಗೆ ಕೋಪ ಬಂದದ್ದು ಹೌದು. ಎದ್ದು ನಿಲ್ಲಿಕ್ಕೆ ಆಗುವುದಿಲ್ಲ. ಮೊದಲಿನ ಪ್ರಾಣವೂ ಈಗ ಇಲ್ಲ. ಆದ್ರಿಂದ ಹಾಗಾದ್ರೆ ಇನ್ನೇನು ಅನ್ನುವ ದುಃಖವೇ ಬರಬೇಕಷ್ಟೆ. ಇದೆಲ್ಲ ನಡೆದ ವಿಷಯ. ಇನ್ನು ಮುಂದೆ ಏನು ಮಾಡಬೇಕು, ಏನಾಗಬೇಕು ಎಲ್ಲ ಅದು ನಿಮಗೆ ಬಿಟ್ಟು. ಅಪ್ಪ, ಆ ಪ್ರಕರಣಕ್ಕೆ ಯಾರೂ ದಿಕ್ಕು ಇಲ್ಲ ಅಂತ ಭಾವಿಸಿದ್ರ? ಸ್ಪಷ್ಟವಾಯಿತು. ಏನೇ ಆಗ್ಲಿ ಅದಕ್ಕೆ ಕಾರಣರಾದವರನ್ನು ನಾ ಬಿಡೆ ನಿಜವಾಗಿಯೂ ಹೇಳ್ತಾ ಇದ್ದೇನೆ. ನೀವು ಇಲ್ಲೇ ಇರಿ, ನಾವಿರುವರು ಹೋಗ್ತೇವೆ. ನೋಡಿ ನಮ್ಮದಾದಂತಹ ಗೋವುಗಳಿಗೆ ಪೀಡೆಯನ್ನು ಕೊಡ್ತಾ ಇದೆ. ಈ ಬಗ್ಗೆ ಯೋಚಿಸುವುದೇ ಬೇಡಪ್ಪ. ನಿಮಗಾಗದ ಕೆಲಸವನ್ನು ಮಾಡುವುದಕ್ಕೆ ನಾವಿದ್ದೇವೆ. ನಾವಿರುವರು ಹೋಗಿ
ಆ ರಹಸ್ಯವನ್ನು ಭೇದಿಸಿ ಬರ್ತೇವೆ. ಆಶೀರ್ವಾದ ಮಾಡಿ. ನಿಮ್ಮ ಉತ್ಸಾಹದ ನುಡಿಗಳನ್ನು ಕೇಳುವಾಗ ನನಗೂ ಸ್ವಲ್ಪ ಧೈರ್ಯ ಹೆಚ್ಚುತ್ತದೆ. ಹೌದೇ? ನಿಮ್ಮ ಜೊತೆಗೆ ನಾನು ಬರಲ್ಲ. ನೀವು ಬೇಡಪ್ಪ, ನೀವು ಬರುವವರಿದ್ರೆ ನಮಗಾಗಿ ಇಷ್ಟು ಹೊತ್ತು ಕಾಯ್ತಾ ಇದ್ರ ಅವರ ಮಾತು ಕೇಳುವಾಗಲೇ ಹೋಗ್ತಿರ್ಲಿಲ್ವಾ? ನಿಮಗೆ ಆಗುವುದಿಲ್ಲ ಅಂತ ಯಾರಿದ್ದಾರೆ ಅಂತ ಕೇಳುವಾಗಲ್ವಾ ನಾವು ಬಂದದ್ದು? ಅಪ್ಪ, ಇನ್ಯಾಕೆ ನೀವು ಮುಂದೆ ಬರುವುದಲ್ಲ, ಮಕ್ಕಳನ್ನು ಮುಂದೆ ಕಳುಹಿಸಬೇಕು. ಹೌದು, ಮಕ್ಕಳಿಗೆ ನೀವು ನಿರ್ದೇಶನ ಮಾಡಿ. ಹಾಗಾದ್ರೆ ಏನು ಮಾಡ್ಲಿಲ್ಲ ಅಂತಲ್ಲ, ನಿಮ್ಮ ಕಾಲದಲ್ಲಿ ನೀವು ಬಹಳಷ್ಟು ಮಾಡಿದ್ದೀರಿ. ಈಗ ನಮ್ಮನ್ನು ಮುಂದಕ್ಕೆ ಬಿಡಿ ನೀವು. ಮಕ್ಕಳೇ, ಒಂದು ಕೆಲಸ ಮಾಡಿ. ಇಷ್ಟರವರೆಗೆ ನಿಮಗೆ ದಾರಿ ತೋರಿಸಿದ್ದು ಯಾದವರಿಗೆ ಬೆಳಕು ಹಿಡಿದದ್ದೆಲ್ಲ ನಾನೇ. ಹೌದಾದ್ರೂ ಈ ಹೊತ್ತಿಗೆ ನಿಮಗೆ ದಾರಿ ತೋರಿಸುವ ನಾನಿಲ್ಲವೋ? ಏನು? ನಾನೊಬ್ಬ ಇಲ್ಲವೋ? ಆ ಸ್ಥಳದಲ್ಲಿ ಅವರಿಗೆ ದಾರಿ ತೋರಿಸ್ಲಿಕ್ಕೆ ಅವನು. ಆ ಸ್ಥಳ ಎಲ್ಲಿ? ಅದು ಯಾಕೆ ಸಾವನ್ನು ಕಂಡಿದೆ? ಅಲ್ಲಿ ಯಾವುದರ ಕೈವಾಡ ಉಂಟು? ಅಲ್ಲಿ ಏನು ರಹಸ್ಯ ಹುದುಗಿದೆ? ಇಷ್ಟನ್ನು ತಿಳಿಯುವಲ್ಲಿ ನೀವು ಮುಂದಾಗಬೇಕು ಅಂತೇಳಿ ನಾನು ಕರ್ಕೊಂಡು ಹೋಗ್ತೇನೆ. ಸರಿ, ಆಶೀರ್ವಾದ ಮಾಡಿ. ಅಪ್ಪಣೆಯ ಪಡೆದು ನುಡಿಯವು ಕೀಳುತ್ತ ಭಯವಿದ್ದು ದೋಷಿಯರ ಕಟಕಟ ಪಶುಗಳ ಘಾಸಿತನ ಯಾಕೆಂದಿನು ಪಶುಗಳ ಘಾಸಿತನ ಯಾಕೆಂದಿನು ನಡೆತಂದ ಪಶುಗಳನ್ನು ಘಾತಿಸಿದಂತಹ ಆ ದೋಷಿ ಯಾರು ಎಂಬ ಹಾಗೆ ನಿನ್ನ ಮಾರ್ಗವನ್ನೇ ಅನುಸರಿಸಿಕೊಂಡು ಹೊರಟು ಬಂದವರು ನಾವು. ಹೌದು. ಬಂದು ಸೇರಿರುವುದೇ ಯಾವ ಸ್ಥಳ ಇದು? ಕಾಳಿಂದಿ ಮಡು ಅಲ್ವಾ? ಈ ಪ್ರದೇಶ ಆ ಕಡೆ ನೋಡು. ಅಯ್ಯೋ, ಏನಿಲ್ಲ. ಅರೆಗಣ್ಣು ತೆರೆದು ಅರೆಗಣ್ಣು ತೆರೆದು ನರನಾಥ ಲಾಲಿಸೋ ಅರೆಗಣ್ಣು ತೆರೆದು
ಏನು ಆಶ್ಚರ್ಯ, ಬಂದದ್ದೇ ತಡ. ಹೌದು. ನೀರಿನ ರಾಶಿ ಗೋಚರಿಸುವುದಕ್ಕಿಂತ ಹೆಚ್ಚಾಗಿ ನಮ್ಮ ಹಸುಗಳ ಹೆಣಗಳ ರಾಶಿ ಗೋಚರಿಸುತ್ತಾ ಉಂಟು. ಎಲ್ಲವೂ ಕಣ್ಣು ಬಿಡ್ತಾ ಇಲ್ಲ, ಕಣ್ಣು ಬಿಳಿ 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 ಮಾಡ್ತಾ ಅಲ್ವಾ? ಅರೆಗಣ್ಣ ತೆರೆದು ಸತ್ತು ಬಿದ್ದಿವೆ ನಮ್ಮ ಹಸುಗಳೆಲ್ಲವೂ. ಕೆಲವು ಸತ್ತು ಬಿದ್ದಿದೆ, ಇನ್ನು ಕೆಲವು ಸಾಯುವುದಕ್ಕೆ ತಯಾರಾಗಿದೆ, ಸಾಯುವ ಸ್ಥಿತಿಯಲ್ಲಿ ಗೋಚರಿಸ್ತಾ ಉಂಟು. ಹೌದು. ಹೀಗಿರುವಾಗ ಗೋವಳರಾದಂತಹ ನಾವುಗಳು ಇದನ್ನು ಯಾವತ್ತೂ ಆರೋಗ್ಯಕರವಾಗಿ ಜೀವಂತವಾಗಿ ಕಾಣುವುದಕ್ಕೆ ಇಚ್ಛಿಸುತ್ತೇವೆ ವಿನಃ ಈ ರೀತಿಯಾಗಿ ಸತ್ತ ಹಾಗೆ ನೋಡುವುದಕ್ಕೆ ನಾವು ಇಚ್ಛಿಸುವವರಲ್ಲ. ಅದಕ್ಕಾಗಿ ಇನ್ನೆಷ್ಟು ಹೊತ್ತಿಗೆ ಅಂತ ಕತ್ತು ಎತ್ತಿ ನೋಡ್ತಾ ಇರೋದನ್ನು ನೋಡಬೇಕಾಗುವುದಿಲ್ಲ. ಯಾವುದು ಇನ್ನೆಷ್ಟು ಹೊತ್ತಿಗೆ? ಜೀವ ಹೋಗುವುದಕ್ಕೆ. ಜೀವ ಹೋಗುವುದಕ್ಕೆ? ಹೌದು. ಬೇರೆ ಏನು ಹೋಗುವುದಕ್ಕಲ್ಲ. ಅಲ್ಲ, ಜೀವ ಹೋಗುವುದಕ್ಕೆ ನಾನಿರುವಾಗ ಆಗ್ತದ? ನಾ ಇರುವಾಗ ಇನ್ನು ಒಂದೇ ಒಂದು ಜೀವ ಹೋಗುವುದಕ್ಕೂ ಬಿಡುವವನಲ್ಲ. ಅದಕ್ಕಾಗಿಯೇ ನನ್ನಲ್ಲಿರುವಂತಹ ವೇಣು, ಈ ವೇಣುವಿನಿಂದ ಮುರಳೀಗಾನವನ್ನು ಮಾಡಿ ಆ ಹಸುಗಳೆಲ್ಲವನ್ನು ಎಬ್ಬಿಸುತ್ತೇನಂತೆ. ನೀವೆಲ್ಲರೂ ಅದನ್ನು ಕಂಡು ಕಣ್ತುಂಬಿಕೊಳ್ಳಿರಂತೆ. ನಾನು ಆಗಾಗ ನೋಡಿದ ತಕ್ಷಣ ಹಸುಗಳೆಲ್ಲ ಸತ್ತು ಬಿದ್ದಿದ್ದವು. ಹೌದು. ನಿನ್ನ ಕೊಳಲಿನ ನಾದಕ್ಕೆ ಅಲ್ಲಿಂದ ಬಿದ್ದಂತ ಹಸುಗಳು ತಲೆಯನ್ನು ಕೊಡವಿ ನಿನ್ನ ಹತ್ತಿರ ಬಂದು ಗೌರವವನ್ನು ಸೂಚಿಸುವಾಗ ಎಷ್ಟು ಹೊಟ್ಟೆ ತುಂಬಿ ಅದು ಎದ್ದದು ನೋಡಿದ್ಯಾ? ಹೌದು. ಸತ್ತು ಎದ್ದ ಹಾಗಿತ್ತ, ನಿದ್ದೆಯಿಂದ ಎದ್ದ ರೀತಿ ಗೋಚರಿಸಿದ ನಮಗೆಲ್ಲ. ಅಲ್ವಾ? ಈಗೆಲ್ಲವೂ ತಲೆ ಎತ್ತಿ ತಮ್ಮ ನಮ್ಮ ಹಸುಗಳನ್ನು ನಮ್ಮನ್ನು ನೋಡಿದ್ದು ಚಂದ. ಹೌದು. ಹಾಗಿರುವಾಗ ಹಸುಗಳೆಲ್ಲವೂ ಆರೋಗ್ಯಕರವಾಗಿ ಉಂಟು. ಆದ್ರೆ ಇನ್ನು ಮುಂದಕ್ಕೂ ಈ ಸಮಸ್ಯೆ ಒದಗುವುದಿಲ್ಲ ಎಂಬುದಕ್ಕೆ ನಾವು ಊಹಿಸುವುದಕ್ಕೆ ಸಾಧ್ಯ ಇಲ್ಲ. ಏನೇ ಆಗಲಿ ನಮ್ಮ ಹಸುಗಳಿಗೆ ಅಂತಹ ಸ್ಥಿತಿ ಒದಗುವುದಕ್ಕೆ ಕಾರಣ ಯಾವುದು? ಅಲ್ವಾ? ಈ ನೀರೇ ಅಲ್ವೇ? ಹಾಗಾಗಿ ಈ ನೀರಿನಲ್ಲಿ ಏನೋ ಒಂದು ವಿಷಪ್ರಾಶನ ಆಗಿರ್ಬೇಕು. ವಿಷ? ಇದಕ್ಕೆ ವಿಷ ಹಾಕಿದ ಮಗ ಯಾರವ? ಅದೇ ಗೊತ್ತಾಗ್ತಾ ಇಲ್ಲ. ಈಗ ಶೋಧನೆ ಆಗಬೇಕವಾ? ಹಸುಗಳು ನೀರು ಕುಡಿದ ತಕ್ಷಣ ಸತ್ತು ಬಿದ್ದಿದ್ದಾರೆ. ನಾನು ಹೋದ್ರೆ ಮೇಲೆ ಬರ್ಲಿಕ್ಕೆ ಇಲ್ಲ. ನೀ ಮೊದಲೇ ಕಪ್ಪು, ಇನ್ನೆಷ್ಟು ಕಪ್ಪಾದಿ ಅಲ್ವಾ? ಹೌದು. ಹಾಗಾಗಿ ಅಲ್ಲ, ನೀನಿರುವಾಗ ನನಗೆ ಅಷ್ಟು ಕಪ್ಪಾಗುವುದು. ಅದೇ ನಾನು ನಿನಗಿಂತಲೂ ಕಪ್ಪು ಅಲ್ವಾ? ಅದು ಹೌದು. ನಾವು ಬಿಸಿಲಿಗೆ ಕಪ್ಪಾಗ್ತಲ್ಲ. ನನ್ನ ವರ್ಣವೇ ಇದು ಅಲ್ವಾ? ಹಾಗಾಗಿ ಏನೇ ಆಗಲಿ ನಿನಗಂತೂ ಧೈರ್ಯ ಇಲ್ಲ. ಅಣ್ಣನನ್ನಂತೂ ಹೋಗುವುದಕ್ಕೆ ನಾ ಬಿಡುವವನಲ್ಲ. ಯಾವ ಕಾರ್ಯವೇ ಆಗಲಿ ಕೃಷ್ಣನಲ್ಲದೆ ಇನ್ನೊಬ್ಬರನ್ನು ಕಳಿಸುವ ಕ್ರಮ ಉಂಟಾ? ನಮ್ಮಲ್ಲಿ ನೀನು ಮೊದಲು, ನಾನೇ ಮೊದಲು. ನಾನೇ ಎಲ್ಲಾ ವಿಷಯದಲ್ಲೂ ಕಾರ್ಯೋನ್ಮುಖನಾಗುವವನು. ಹಾಗಾಗಿ ನೀವಿಲ್ಲೇ ನದಿ ತಟಾಕದಲ್ಲಿ ನಿಂತುಕೊಂಡಿರಿ. ಆ ನೀರಿನೊಳಗೆ ಏನಿದೆ ಎಂಬುದನ್ನು ನಾ ಶೋಧನೆ ಮಾಡಿ ಅದಕ್ಕೊಂದು ಸರಿಯಾದ ಪಾಠವನ್ನು ಕಲಿಸಿ ಬರ್ತೇನೆ. ಯಾಕೆ ಹೀಗೆ? ಬಂದವರು ಯಾರು ತಿಳಿಬೇಕಾಗಿದೆ. ಕೆಳಗಿಂದ ಮೇಲೆ
ಹುಟ್ಟಿ 3 ಶುಕ್ರವಾರ ಕಳೆಯಲಿಲ್ಲ ಮಗನೇ. ಕೆನ್ನೆಯ ಕೆಂಪು ಇನ್ನೂ ಮಾಸಿಲ್ಲ. ತಾಯಿಯ ಸ್ತನ್ಯ ನಿನ್ನ ಕಡೆವಾಯಿಂದ ಕೆಳಗಿಳಿಯುತ್ತಿದೆ. ಅಂತಹ ಎಳೆಯ ವಯಸ್ಸಿನವ ನೀನು ಈ ಕಾಳಿಂದಿ ಮಡುವಿಗೆ ಹಾರಿದೆಯ? ನೀರು ಅಲ್ಲೋಲ ಕಲ್ಲೋಲವಾಗುವ ಹಾಗೆ ಮಾಡಿದೆಯ? ಈ ಕಾಳಿಂಗ ಇರುವ ಈ ಮಡುವಿಗೆ ಬಂದವರು ಬದುಕುವುದಿಲ್ಲ, ಬದುಕಿದ್ದವರು ಬರುವುದಕ್ಕೆ ಹೆದರ್ತಾರೆ. ಅಂತಹದ್ರಲ್ಲಿ ಯಾವುದೇ ಭೀತಿ ಇಲ್ಲದೆ ಅಂಜಿಕೆಯನ್ನು ಬಿಟ್ಟು ಇಲ್ಲಿಗೆ ಹಾರಿದೆಯಲ್ಲ. ಯಾರು ನೀನು? ತಂದೆ ತಾಯಿ ಯಾರು? ಯಾಕೆ ಹಾರಿದೆ? ಏನು ಉದ್ದೇಶ? ನಿನಗೆ ಹೋಗುವ ಕಾಲಕ್ಕೆ ಬಂದದ್ದು. ಹೋಗುವ ಕಾಲಕ್ಕೆ ನನ್ನ ಮುಂದೆ ನಿಲ್ಲುವವರೇ ಇಲ್ಲ. ಹೌದು. ಅವ ನಿಂತು ನಗಾಡ್ತಾನೆ. ಹೌದು, ನಗುವುದಕ್ಕೆ ಕಾರಣ ಉಂಟು. ಯಾಕೆ?
ನಗುವುದೇ ಅಭ್ಯಾಸವ ನಿನಗೆ? ಹಾಗಲ್ಲ, ಮತ್ತೆ ಇಲ್ಲಿ ಈ ನೀರಿನಲ್ಲಿ ವಿಷವು ಬೆರೆಯುವುದಕ್ಕೆ ಮೂಲ ನೀನು ಅಂತ ಅರ್ಥವಾಯಿತು. ನನಗೆ ಗೊತ್ತಿಲ್ಲ ಅದು. ನಮಗೊತ್ತುಂಟು. ಆದ್ರೆ ಆ ವಿಷವನ್ನು ಕುಡಿದು ಇಲ್ಲಿಯವರೆಗೆ ಯಾರು ಬದುಕಿದವರಿಲ್ಲ. ಇಲ್ವಾ? ಇಲ್ವೇ ಇಲ್ಲ. ಅದವರ ಹಣೆ ಬರಹ. ಹೌದು. ಆದ್ರೆ ನನ್ನ ಸಂಗತಿಯೇ ಬೇರೆ. ಈ ಹಿಂದೆ ಈಗಲೇ ಸಣ್ಣವನು, ಆಗ ಬರೇ ಸಣ್ಣವನು. ಆಗ ವಿಷದ ಸ್ತನ್ಯವನ್ನು ಉಣ್ಣುವುದಕ್ಕೆ ಹೋಗಿ ಆಗಲೂ ಸಾಯಲಿಲ್ಲ ನಾನು. ಯಾರು? ನಾನು. ಅದು ವಿಷದ ಸ್ತನ್ಯ ಉಣ್ಲಿಕ್ಕೆ ಹೋಗಿ ಯಾಕೆ ಹೋದ್ದು ನೀನು? ಉಣ್ಲಿಕ್ಕೆ ಹೋದದ್ದಲ್ಲ, ಮತ್ತೆ ಕೊಟ್ಟದ್ದು, ನಾನು ಕುಡಿದದ್ದು. ಯಾರು? ನಾನು. ನೀನು ಕೊಟ್ಟದ್ದನ್ನೆಲ್ಲ ಕುಡಿತ್ಯಾ? ಹೌದು. ಅದು ಹಾಳು ಅಂತ ಗೊತ್ತಾಗುದಿಲ್ವ ನಿನಗೆ? ಹಾಳು ಅಂತ ಗೊತ್ತಾದ ಕೂಡಲೇ ನಾನು ಕಟಾವಾಯಿಂದ ಬಿಟ್ಟದ್ದು. ಹೌದಾ? ಹೌದು. ಹಾಗಾಗಿ ಆ ಸ್ತನ್ಯವನ್ನು ಕುಡಿದು ಸಹ ನಾನು ಉಳಿದಿದ್ದೇನೆ. ನಿನಗೆ ಯಾರು ಸ್ತನ್ಯ ಕೊಟ್ಟದ್ದು? ಯಾರು? ಕೂತನಿ. ಏನಾಯ್ತು? ಅವಳು ಸತ್ತು, ನಾನು ಸಾಯಲಿಲ್ಲ. ಕೊಟ್ಟವಳು ಸತ್ತು. ಅವಳನ್ನು ಕೊಂದಿಯಾ? ಹೌದು. ಸ್ತ್ರೀ ಹತ್ಯೆ ಮಾಡಿದ ಪಾತಕಿ. ಅವಳು ಸ್ತ್ರೀ ಅಲ್ಲ, ಹೆಮ್ಮಾರಿ ಅವಳು. ಯಾರು ಹೇಳಿದು? ಮತ್ತೆ ಪೂತನಿ ಹೆಣ್ಣಲ್ವಾ? ಇದಕ್ಕಿಂತ ಮೊದಲು ಪೂತನಿ ಹೆಣ್ಣಲ್ವಾ? ಅವಳು ಹೆಣ್ಣು. ಹೌದು. ಹೆಣ್ಣನ್ನು ಈ ಹಿಂದೆ ಶಿಶು ಹತ್ಯೆಯನ್ನು ಮಾಡಿದವಳು ಅವಳು. ಯಾರು? ಅವಳೇ. ಅವಳು ಮಾಡಿ, ಅವಳು ರಕ್ಕಸಿ. ಹೌದು. ನೀನು ರಕ್ಕಸ ಅಲ್ಲ. ಹಾಗೆ ರಕ್ಕಸಿ ಅಂತ ಬಿಟ್ಟುಕೊಂಡು ಹೋದ್ರೆ ಪ್ರಪಂಚದಲ್ಲಿ ಯಾರು ಉಳಿಲಿಕ್ಕಿಲ್ಲ. ಸ್ತ್ರೀ ಹತ್ಯೆ ಮಾಡಬಾರ್ದಲ್ಲ. ಉಳಿಸುವುದಕ್ಕೆ ಲೋಕದಲ್ಲಿ ಒಬ್ಬ ಮುದುಕ ಸತ್ರೆ, ಒಬ್ಬ ಮುದುಕ ಸತ್ತ ಅಂತ ಅವನ ಕುಟುಂಬದವರು ದುಃಖಿಸ್ತಾರೆ. ಹೌದು. ಒಬ್ಬಳು ಹೆಣ್ಣು ಸತ್ರೆ 2 ವಂಶನಾಶ ಆದಾಗ. ಹೌದಾ? ಹೌದಪ್ಪ. ಹಾಗಿದ್ರೆ ಸ್ತ್ರೀ ಹತ್ಯೆ ಅನ್ನೋದು ಪಂಚಮಹಾಪಾತಕಗಳಲ್ಲಿ ಒಂದು ಅಂತ ತಿಳಿದು ನೀನು ಇಷ್ಟು ಸಣ್ಣ ಪ್ರಾಯದಲ್ಲೇ ಸ್ತ್ರೀ ಹತ್ಯೆ ಮಾಡಿ ಇನ್ನು ಬೆಳೆದ್ರೆ ಎಷ್ಟು ಮಂದಿ ಹುಡುಗಿಯರನ್ನು ಕೊಲ್ಲಿಕ್ಕಿಲ್ಲ ನೀನು? ಅಲ್ಲ, ಸ್ತ್ರೀ ಹತ್ಯೆ ಎನ್ನುವುದು ಪಾಪವೇ. ನೀ ಹೇಳಿದೆ ಹೆಣ್ಣು ಸತ್ರೆ 2 ವಂಶ ಅಳಿದ ಹಾಗೆ ಅಂತ. ಅವಳು ಉಳಿದಿದ್ರೆ ಎಲ್ಲ ವಂಶವು ನಾಶ ಆಗ್ತಿತ್ತು ಅಂತ. ಆದ್ರೆ ನೀನು ಮಾಡಿದ್ದು ತಪ್ಪು. ಹೌದಾ ಅಲ್ವಾ? ನಾ ಮಾಡಿದ್ದು ತಪ್ಪು. ತಪ್ಪು ಮಾಡದೆ ಹೋಗ್ತಿದ್ರೆ ದೊಡ್ಡ ತಪ್ಪಾಗ್ತಿತ್ತು ಅಂತ. ಯಾರಿಂದ? ಅವಳಿಂದ. ಅದಕ್ಕಾಗಿ ನಾನು ಈ ತಪ್ಪನ್ನು ಮಾಡಿದ್ದು. ಹಾಗಾಗಿ ಹಾಗಿದ್ರೆ ನಮಗೆ ತಪ್ಪು ಅಂತ ಆದ್ರೆ ನಾವು ಯಾವುದನ್ನು ಮಾಡಬಹುದು. ಅಲ್ಲ, ಅಷ್ಟು ಸಣ್ಣವನಿರುವಾಗ ಆ ವಿಷವನ್ನು ಕೊಡುವುದಕ್ಕೆ ಬಂದವಳನ್ನೇ ನಾ ಬಿಟ್ಟವನಲ್ಲ. ಇನ್ನು ಈ ನೀರಿನಲ್ಲಿ ವಿಷವನ್ನು ಬೆರೆಸಿದಂತಹ ನಿನ್ನನ್ನು ಬಿಟ್ಟೆ ಅಂತ ನಾನು ಯಾವಾಗ ಬೆರೆಸಿದ್ದು ಪುಣ್ಯಾತ್ಮ? ನನಗೆ ವಿಷ ಬೆರೆಸುವುದೇ ವಿಷ. ನೀ ವಾಸ ಮಾಡುವುದಕ್ಕೆ ಆರಂಭಿಸಿದ ಮೇಲಿಂದ ವಿಷವೆಲ್ಲವೂ ಹರಡಿ. ಅದು ಅಪರಾಧವಾ? ಮತ್ತೆ ಅದು ಅಪರಾಧವಾ? ಈಗ ಯಾವುದೇ ಜೀವಿ ಆಗಲಿ ಒಂದು ಸ್ಥಳವನ್ನು ಆರಿಸಿಕೊಂಡು ಬದುಕುವುದಕ್ಕೆ ಆರಿಸಿಕೊಳ್ಳುವುದು ಅದು ಅದರ ಹಕ್ಕು. ಅಪರಾಧ ಅಲ್ಲ. ಅಪರಾಧ. ನಾನು ಬದುಕುವುದಕ್ಕೆ ಆರಿಸಿಕೊಂಡ ಜಾಗ ಇದು. ಹೌದು. ಆದರೆ ಅಪರಾಧ ಇದು. ತನ್ನ ವಾಸಸ್ಥಾನದಿಂದ ಮತ್ತೊಂದು ಜೀವಿಗೆ ಏನಾದ್ರೂ ತೊಂದರೆ ಆಗ್ತಾ ಉಂಟು ಅಂತ ಆದ್ರೆ ಅದು ದೊಡ್ಡ. ನಾನು ಯಾವಾಗ ತೊಂದರೆ ಮಾಡಿದೆ? ನಿನಗೆ ಗೊತ್ತಾಗುವುದಿಲ್ಲ ಯಾವುದು ಯಾವುದು. ಆದ್ರೆ ಯಾವುದು ನಿನಗೆ ಯಾವ ತೊಂದರೆಯೂ ಗೊತ್ತಾಗಲಿಲ್ಲ. ಈಗ ಇಲ್ಲಿ ಏನು ತೊಂದರೆ? ನನ್ನಂತಹ ಗೋಪಾಲಕರು ಹಾಗೂ ನನ್ನ ಗೋವುಗಳು ಈ ಕಾಯಿಂದಿ ಮಡುವಿನಲ್ಲಿರುವಂತಹ ನೀರನ್ನೇ ಯಾವತ್ತು ಕುಡಿಯುತ್ತಾ ಇದ್ದವರು. ಸರಿ. ಹಾಗಾಗಿ ಆ ನೀರನ್ನು ಕುಡಿದವರು ಎಲ್ಲರೂ ಸತ್ತು ಹೋದ್ರು. ಯಾಕೆ ಸತ್ರು? ಮತ್ತೆ ಅಲ್ಲಿ ವಿಷ ಇತ್ತಲ್ಲ. ಈಗ ವಿಷ ಹೊರ ಬಿದ್ದದ್ದು ತಪ್ಪ? ವಿಷ ಹೊರ ಬಿದ್ದದ್ದು ತಪ್ಪಲ್ಲ. ಹಾವಿನಲ್ಲಿ ವಿಷ ಇರುವುದು ಅಪರಾಧ ಅಲ್ಲ. ಅದು ಪ್ರಕೃತಿ ಸಹಜ. ಈಗ ಈ ಹೆಚ್ಚಾದದನ್ನು ಏನು ಮಾಡಬೇಕು? ಏನು ಮಾಡಬೇಕು? ಹೆಚ್ಚಾದದನ್ನಂತಲ್ಲ, ನೀವು ಹೆಚ್ಚಾದದನ್ನು ಬಿಡುವುದಕ್ಕೂ ಅಲ್ಲ. ಹೆಚ್ಚಾದದನ್ನು ಏನು ಮಾಡಬೇಕು? ಹೊರ ಹಾಕಬೇಕೋ ಬೇಡ? ಹೊರ ಹಾಕಬೇಕು. ಹಾಗಿದ್ರೆ ಹಾವಿನಲ್ಲಿ ವಿಷ ಇರುವುದು ಅಪರಾಧ ಅಲ್ಲ. ಈಗ ಹಾವಿನಲ್ಲಿ ವಿಷ ಇರುವುದು ಅಪರಾಧವಾ? ಅಪರಾಧ ಅಲ್ಲ. ಹಾಗಿದ್ರೆ ಹೆಚ್ಚಾದ ವಿಷವನ್ನು ಏನು ಮಾಡಬೇಕು? ಬಿಡ್ಲೇಬೇಕು, ಹೊರ ಹಾಕಬೇಕು. ತಪ್ಪು ಅಂತ ಹೇಳಲಿಕ್ಕೆ ಈಗ ನೀನಿಲ್ಲಿ ವಾಸವಾಗುವುದಕ್ಕಿಂತ ಮುನ್ನ ನಿನಗೆ ಗೊತ್ತಿರ್ಲಿಲ್ವಾ ಇದು ಜನಸ್ಥಾನ ಅಂತ? ಯಾವುದು? ಇಲ್ಲಿಗೆ ನೀರನ್ನು ಕುಡಿಯುವುದಕ್ಕೆ ಜನಸ್ಥಾನ ಅಂತ ಹೇಳಿದ್ರೆ ಜನಸ್ಥಾನ ಅಂತ ಅಲ್ಲ. ಏನು ಇಲ್ಲಿಗೆ ನೀರು ಕುಡಿಲಿಕ್ಕೆ ಬರ್ಬೇಕಾ? ಈ ಊರಲ್ಲಿ ಬೇರೆ ಕೆರೆ ಇಲ್ವಾ? ಬೇರೆ ಯಾವುದು? ಈ ಬದುಕುವ ಹಕ್ಕು ಪ್ರತಿಯೊಬ್ಬರಿಗೂ ಉಂಟೋ ಇಲ್ವೋ? ಅಲ್ಲ, ಬದುಕುವ ಹಕ್ಕು ಎಲ್ಲರಿಗೂ ಉಂಟೋ ಇಲ್ವೋ? ಅದೇ ಹೇಳಿದ್ದು. ಈಗ ನನಗೆ ಬದುಕುವುದಕ್ಕೆ ಇದುವೇ ಮಡುವಾಗಬೇಕು. ಯಾಕೆ? ಇಲ್ಲಿಗೆ ಗರುಡ ಬರುವುದಿಲ್ಲ. ನಿನ್ನ ದನಕ್ಕೆ, ನಿನ್ನ ಗೋಪಾಲಕರಿಗೆ ಏನಾದ್ರೂ ಶಾಪ ಉಂಟ ಇಲ್ಲಿಗೆ ಬಂದ್ರೆ ಸಾಯ್ತೇವೆ ಅಂತ? ನೀನು ಹೇಳು, ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಇಲ್ಲಿ ಇರುವುದು ಈ ಕಾಳಿಂಗ ಮಡು ಒಂದೇ ಇರುವುದಾ? ಬೇರೆ ಸರೋವರ ಇಲ್ವಾ? ಅಲ್ಲಿ ನೀರಿಲ್ವಾ? ಅವುಗಳಿಗೆ ಅಲ್ಲಿ ಹೋಗಬಹುದಲ್ಲ. ನನಗೆ ಅಲ್ಲಿಗೆ ಹೋಗುವುದಕ್ಕಾಗುದಿಲ್ಲ. ಯಾಕಾಗುದಿಲ್ಲ? ಅಲ್ಲಿಗೆ ಗರುಡ ಬರ್ತಾನೆ, ಇಲ್ಲಿಗೆ ಗರುಡ ಬರುವುದಿಲ್ಲ. ಹಾಗಿರುವಾಗ ನನಗಿರುವುದು ಇದು ಒಂದೇ ಜಾಗ. ಹಾಗಾಗಿ ನಾನು ಇಲ್ಲಿದ್ದೇನೆ. ನಿನ್ನ ದನಕರುಗಳಿಗೆ ಬೇರೆ ಜಾಗಕ್ಕೆ ಹೋಗಬಹುದಲ್ಲ. ಈಗ ನಿನ್ನನ್ನು ಬಿಟ್ಟರೆ ಹೇಗಾಗ್ತದೆ ಗೊತ್ತು? ಇದಕ್ಕೆ ಕೇಳು. ನಿನ್ನನ್ನೀಗ ಬಿಟ್ಟೆನಂತ ಆದ್ರೆ ಅಂದು ಕೂತಾನಿಯನ್ನು ಬಿಟ್ಟ ಹಾಗೆ ಆಗ್ತದೆ. ನಾನು ಹೇಳಿದ ಪ್ರಶ್ನೆಗೆ ಉತ್ತರ ಕೊಡು ಮಗು. ಈಗ ನಿನ್ನ ಗೋಪಾಲಕರನ್ನು ನಾನು ಕೊಂದಿದ್ದೇನೆ ಅಂತ ಹೇಳ್ತಿ. ಅವರು ಇಲ್ಲಿಗೆ ಯಾಕೆ ಬರಬೇಕು? ಬೇರೆ ಕಡೆಗೆ ಹೋಗಬಹುದಲ್ಲ. ಅವರು ಬಾರದಿದ್ರು ಕೂಡ ನಾನು ಅದೇ ವಿಷಯದಲ್ಲಿದ್ದೇನೆ. ಅವರಿಗೆ ಬೇರೆ ಕಡೆಗೆ ಹೋಗಬಹುದಲ್ಲ. ಅವರಿಗೆ ಬೇರೆ ಕಡೆಗೆ ಹೋಗಬಹುದು. ಇಲ್ಲಿ ವಿಷ ಉಂಟು ಎಂಬುದನ್ನು ನಾ ಅವರಿಗೆ ತಿಳಿಸಬಲ್ಲೆ. ಮುಂದೆ ಯಾರು ಬರುವುದಿಲ್ಲ ಅಂತ ಏನು
ನಿರ್ಧಾರ ಮಾಡಿ ಹೋಗಿ ಹೇಳು, ಇಲ್ಲಿಗೆ ಯಾರು ಹೋಗಬೇಡಿ, ಹಾ. ಗರುಡ ಇಲ್ಲಿಗೆ ಬರ್ತಾನೆ. ಇನ್ನು ನಾನು ನಾಮ ಫಲಕವೇ ಹಾಕಬೇಕಷ್ಟೇ. ಅಲ್ಲಲ್ಲ, ಮತ್ತೆ? ನಾಮ ಫಲಕ ಬೇಡ, ನಿನ್ನವರಿಗೆ ಹೋಗಿ ಹೇಳು. ಹಾ. ಆ ಕಾಳಿಂಗಿ ಮಾಡುವಿಗೆ ಯಾರು ಹೋಗಬೇಡಿ, ಹಾ. ಆ ಕಾಳಿಂಗ ಇದ್ದಾನೆ. ಅಲ್ಲ ಅಲ್ಲ, ಬೇರೆಯವರು ಬಂದ್ರೆ ಬೇರೆಯವರಿಗೆ ಹೇಳು, ಮತ್ತೆ ನಿನಗೆ ಕೆಲಸ ಎಂತ? ಇದು ನನಗೆ ಹೇಳುವುದೇ ಕೆಲಸ. ಹೌದು. ಯಾಕೆ ಹಾಗಿದ್ರೆ ಹೇಳುದು ಕೆಲಸ ಅಲ್ಲ ಅಂತಾದ್ರೆ ನೀನು ಬಂದದ್ದು ಯಾಕೆ? ನಿಮಗೆ ವಾಸ ಮಾಡುವವನಿಗೆ ಅಷ್ಟು ಗೊತ್ತಿಲ್ವಾ ಇಲ್ಲಿ ಕುಡಿಬೇಡಿ ನಾನಿದ್ದೇನೆ ಅಂತ ಹೇಳಲಿಕ್ಕೆ? ಏ ಪುಣ್ಯಾತ್ಮ, ಏನು? ನಾನು ಇರುವುದಕ್ಕೆ ಆರಿಸಿಕೊಂಡ ಜಾಗ, ಹಾ. ಬಂದವರು ಸಾಯುವುದಾದ ಅವರ ಅಪರಾಧ. ನಿನಗೂ ಸತ್ತರು ಏನು ಚಿಂತೆ ಇಲ್ಲ ಅಂತ ಉಂಟಾ? ಅವರನ್ನು ರಕ್ಷಣೆ ಮಾಡ್ಲಿಕ್ಕೆ ಬಂದ ನಿನಗೆ ಹಾ. ಉಳಿದವರನ್ನು ಕಾಪಾಡಬೇಕನ್ನುವಂತ ಬುದ್ಧಿ ಉಂಟು ಅಂತಾದ್ರೆ ಬಂದವರಲ್ಲಿ ಹೇಳಿಬಿಡು. ಅಲ್ಲಂತಾದ್ರೆ ಅಲ್ಲಿ ಒಂದು ಫಲಕ ಹಾಕಿಬಿಡು, ಇಲ್ಲಿಗೆ ಪ್ರವೇಶ ನಿಷೇಧಿಸಲಾಗಿದೆ. ಅಲ್ಲಿಗಾಯ್ತಲ್ಲ. ಕೊನೆಗೂ ನನ್ನ ಮತ್ತೆ ಹೇಳಬೇಕು ಅಂತ ಇಲ್ಲಲ್ಲ, ಆದ್ರೆ ಮಾತಾಡಬೇಕು ಅಂತ ಇಲ್ಲಲ್ಲ. ಹಾ. ನಿನ್ನ ಗೋಪಾಲಕರಲ್ಲಿ ಯಾರು ಬರೆಯೋರಿದ್ದಾರಾ? ಬರೆಯೋರಿದ್ದಾರೆ. ಅವರನ್ನು ದೊಡ್ಡ ಫಲಕ ಹಾಕಿಬಿಡು, ಇಲ್ಲಿ ವಿಷಯುಕ್ತವಾದ ಜಾಗ, ಇಲ್ಲಿಗೆ ಯಾರಿಗೆ ಪ್ರವೇಶ ಇಲ್ಲ, ನಿರ್ಬಂಧಿಸಲಾಗಿದೆ ಒಂದು ಬರ್ತೀವಿ. ಅದಕ್ಕೆ ಹೀಗೆ ಮಾಡಿದ್ರೆ ಹೇಗೆ? ಏನು ವಿಷ ಇದೆ ಅಂತ ಬರೆಯುವುದಕ್ಕಿಂತ ಹಾ. ಆ ನೀರಿನಿಂದ ವಿಷವನ್ನೇ ನಾ ತೆಗೆದರೆ ಹೇಗೆ? ತೆಗೆದು ಹೋಗು. ತೆಗೆದು ಹೋಗ್ಬೋದಾ? ಹೌದು. ಅದು ತೆಗಿಬೇಕಂದ್ರೆ ಮೊದಲು ನಿನ್ನನ್ನು ತೆಗಿಬೇಕು. ಯಾಕೆ? ನಿನ್ನನ್ನು ತೆಗೆಯುವುದಕ್ಕಾಗಿ ಬಂದವನು ನಾನು. ಯಾರು ನೀನು? ಹೌದಾ? ಇಕ ನಾನು ಕಾಳಿಂಗ ಸರ್ಪ, ನನ್ನಲ್ಲಿ ವಿಷ ಉಂಟು ಗೊತ್ತುಂಟ ನನಗೆ. ಕಾಳಿ, ಕರಾಳಿ, ಯಮದೂತಿ ಮೊದಲಾದ ವಿಧ ವಿಧವಾದ ವಿಷವನ್ನು ಹೊಂದಿದವ ನಾನು. ಆ ವಿಷವನ್ನು ಕಾರಿ ನಿನ್ನನ್ನು ಕೊಲ್ಲುವಾಗ ಯಾರ ತಡೆಯುವವ? ಧರ್ಮ ಕಾರ್ಯವನ್ನು ಮಾಡುವಲ್ಲಿ ನಾವು ಎಷ್ಟೇ ವಯಸ್ಸಿನವರಾದ್ರೂ ಮುಂದುವರಿಯುವವರೇ. ಯಾವುದು ಧರ್ಮ ಕಾರ್ಯ? ಈಗ ಮಾಡುವುದೇ ಧರ್ಮ ಕಾರ್ಯ. ಯಾವುದು? ಯಾಕೆ? ಯಾಕೆ ಅಂದ್ರೆ ನನಗೆ ಗೊತ್ತುಂಟು ಯಾಕೆ. ಯಾಕೆ? ನಿನ್ನಲ್ಲಿ ಇಲ್ಲಿಯವರೆಗೆ ಹೇಳಿದ್ರೆ ನಿನಗೆ ಅರ್ಥ ಆಗಲಿಲ್ಲ, ಇನ್ನು ಹೇಳಿದ್ರು ಅದನ್ನೇ ನೀನು ವಾದಿಸುವುದು. ಅದಕ್ಕಾಗಿ ಹೇಳುವವಲ್ಲ, ವಾದದ ವಿಷಯವೇ ಅದು. ನಿನ್ನ ಧರ್ಮ ಕಾರ್ಯ ನಿನ್ನವರನ್ನು ಬದುಕಿಸುವುದು ನಿನಗೆ ಧರ್ಮ ಕಾರ್ಯ. ಹೌದು. ಬದುಕುವ ಹಕ್ಕು ನಿನ್ನವರಿಗೆ ಮಾತ್ರ, ನಮಗಿಲ್ವಾ? ನಿಮಗೆ ಉಂಟು. ಹಾಗಿದ್ರೆ ನಾನು ಬದುಕುವುದಕ್ಕೆ ಇರುವುದಿಲ್ಲ, ಅಧರ್ಮ ಆಗುವುದೇ. ನಿನಗೆ ಹಾಗಾದ್ರೆ ಬದುಕುವುದಕ್ಕೆ ಒಂದು ಸ್ಥಳವನ್ನು ನಾನು ಆರಿಸಿಕೊಡ್ಬೇಕು. ಇದುವೇ ಸ್ಥಳ. ಇದುವೇ ಸ್ಥಳವಾ? ಈ ಸ್ಥಳದಿಂದ ಓಡಿಸಿ ನಿನಗೆ ಮುಂದೆ ಒಂದು ಬದುಕುಂಟಂತ ನಾನು ತೋರಿಸಿಕೊಟ್ರೆ ಏನು ಮಾಡ್ತೀನಿ? ಎಲ್ಲಿಯಾದ್ರೂ ತೋರಿಸಿಕೊಡ್ತೇನೆ. ಎಲ್ಲಿ? ಈಗ ನಿನಗೆ ನನ್ನನ್ನು ಹೊಡೆಯುವ ಆಸೆ ಅಲ್ವಾ? ಒಂದು ಎರಡು ಪೆಟ್ಟು ಕೊಡುವ ಅಂತ ಆಸೆ ಉಂಟು. ನಿನಗೆ ಹೊಡೆಯುವುದೆಂತದ್ದು? ನಿನಗೆ ಹೊಡೆಯುವುದೊಂದು ಲೆಕ್ಕವ. ನಿನ್ನನ್ನು ಊದಿದ್ರೆ ಸಾಕು, ನೀನು ಓಡಿ ಹೋಗ್ತೀನಿ ಅಲ್ಲಿಗೆ. ಊದಿದ್ರೆ ಹೋಗ್ತಿ ಅಂತ ನನಗೆ ಗೊತ್ತಿದ್ರೆ ನಾನು ಈಗಲೇ ಹೋಗ್ತಿರ್ಲಿಲ್ವಾ? ಅದಕ್ಕೆ ಏನು ಆಗುವುದಿಲ್ಲ ಅಂತ ಗೊತ್ತಾದ ಮೇಲೆ ಇಷ್ಟು ಎದುರು ಬಂದು ನಿಂತದ್ದು ನಾನು. ಹಾಗಾಗಿ ನೀನು ಊದುವುದು ಬಿಡು, ನಿನಗೆ ಕಚ್ಚುವುದಕ್ಕೆ ಇರುವಂತಹ ಎರಡು ಹಲ್ಲುಗಳು ಅದನ್ನೇ ಕಿತ್ತು ವಿಷ ಇಲ್ಲದ ಹಾಗೆ ಮಾಡಿ ನೋಡುವ.
ನನ್ನ ಹೆಡೆಯ ಮೇಲೆ ನಿನ್ನ ಪುಟ್ಟ ಕಾಲನ್ನಿಟ್ಟು ನನ್ನ ಹೆಡೆಯನ್ನು ಒತ್ತಿ ನೀನು ಕುಣಿದಾಗ ಕೇವಲ ಕಾಳಿಂಗ ಮರ್ದನವಾದದ್ದು ಮಾತ್ರ ಅಲ್ಲ, ಕಾಳಿಂಗನ ಅಹಂಕಾರವು ಮರ್ದನವಾಯಿತು ಪ್ರಭು. ನಿನ್ನ ಯೋಗ್ಯತೆ ಏನು ಅನ್ನುವುದೇ ನನಗೆ ಅರ್ಥವಾಯಿತು. ಕಾಳಿಂಗನಾದ ನಾನು ಮಾಡಿದಂತಹ ಸರ್ವಾಪರಾಧವನ್ನು ಕ್ಷಮಿಸು, ಉದ್ಧರಿಸು ಪ್ರಭು. ಜಯ ಜಯ ಕಾಳಿಂಗ. ಸಾಗರಗೆ ನಡೆ ನಡೆ ಕುಟುಂಬಿಕನಾಗಿ ಮುಂದಕ್ಕೆ ಬಾಳುತ್ತಿರು ಸುಖವಾಗಿ ನೀನು, ಮುಂದಕ್ಕೆ ಬಾಳುತ್ತಿರು ಸುಖವಾಗಿ ನೀನು, ನಾಗಕುಲ ಬಾಲಕನೇ ಕೇಳೆ
ಮಾತ್ರವಲ್ಲ, ಹಾ. ಕುಟುಂಬ ಪ್ರಿಯನೂ ಹೌದು. ಹಾ, ನೀನು ಬದುಕುವುದಕ್ಕೆ ಮಾತ್ರವಲ್ಲ, ಹಾ. ನಿನ್ನವರೆಲ್ಲರೂ ಸುರಕ್ಷಿತವಾಗಿ ಬದುಕುವುದಕ್ಕೆ ಈ ಸ್ಥಳವನ್ನು ನೀ ಆರಿಸಿಕೊಂಡವನು. ಇಲ್ಲದೆ ಹೋದ್ರೆ ಇಷ್ಟೆಲ್ಲ ಬೆವರು ಹರಿಸಬೇಕು ನಮಗೆ. ಹೌದು, ಇದನ್ನು ನಾ ಮನಗಂಡೆ. ಆದರೆ ಏನು ಮಾಡೋಣ ಹೇಳು? ಓ, ನಿಮ್ಮದಾದಂತಹ ವಿಷದ ಪ್ರಭಾವದಿಂದ ಹಾ. ಮತ್ತೊಂದು ಜೀವಿಗೆ ತೊಂದರೆ ಆಗುತ್ತದೆ ಎಂಬುದಾದ್ರೆ ಹಾ. ಅದನ್ನು ಸಹಿಸುವವನಲ್ಲ ಭಗವಂತ. ಆದ್ರೆ ನಮಗೆ ಅದನ್ನು ಬಿಟ್ಟು ಬದುಕುವುದಕ್ಕೂ ಆಗುವುದಿಲ್ಲ ಅಲ್ಲ. ಅದಕ್ಕಾಗಿಯೇ ನಾ ಆಗಲೇ ಹೇಳಿದ್ದೆ, ನಿನಗೆ ಒಂದು ದಾರಿಯನ್ನು ನಾ ಮಾಡಿಯೇ ಕೊಡ್ತೇನೆ ಎಂಬ. ಜಗತ್ತಿಗೆ ದಾರಿ ತೋರಿಸುವವ ನೀನು ನನಗೊಂದು ದಾರಿ ತೋರಿಸದೇ ಇರ್ತೀಯ. ನಿನ್ನ ಅಧಟನ್ನು ಮುರಿದ ತಕ್ಷಣವೇ ನನ್ನ ಮಹಿಮೆ ಏನು ಎಂಬುದನ್ನು ನೀ ಅರಿತುಕೊಂಡೆ ಅಂತಾದ್ರೆ ಹಾ. ಭಗವಂತನು ನಿನಗೂ ನಿನ್ನ ಕುಟುಂಬಕ್ಕೂ ಹಾ. ಬದುಕುವುದಕ್ಕೊಂದು ಅವಕಾಶ ಕಲ್ಪಿಸಿಕೊಡುತ್ತಾನೆ ಎನ್ನುವ ಹಾಗೆ ಹಾ. ನೋಡು, ನಿನ್ನ ಬಾಲವನ್ನು ಬಿಟ್ಟಿದ್ದೇನೆ. ಹಾ. ಇನ್ನು ನೀನು ಮತ್ತು ನಿನ್ನ ಕುಟುಂಬದವರು ಹಾ. ದೂರದ ಸಾಗರದಾಚೆ ಹೋಗಿ ಹಾ. ಅಲ್ಲಿ ವಾಸವನ್ನು ಮಾಡಬೇಕು. ಸಾಗರಕ್ಕೆ ಹೋಗ್ಬೇಕಾ? ಹೌದು, ಸಾಗರದವರು ನಮ್ಮನ್ನು ಒಪ್ಪಿಕೊಂಡಾರ? ನಿಮ್ಮನ್ನು ಒಪ್ಪಿಕೊಳ್ತಾರೆ. ಹಾ. ದೇವರು ಹೇಳಿದ್ದು ಅಂತ ಹೇಳು, ಹಾ. ಎಲ್ಲರೂ ನಿಮ್ಮನ್ನು ಒಪ್ಪಿಕೊಳ್ತಾರೆ. ಹೌದೇ? ಅಷ್ಟು ಮಾತ್ರವಲ್ಲ, ಹಾ. ನಿನಗೊಂದು ಭೀತಿ ಇರಬಹುದು ಗರುಡನದ್ದು. ಹಾ. ಇನ್ನು ಅಲ್ಲಿಗೆ ಹೋದ್ರೆ ಗರುಡ ಬಿಟ್ಟಾನ ಎಂಬ ಹಾಗೆ. ಹಾ. ಇನ್ನು ಮುಂದಕ್ಕೂ ಗರುಡನ ಬಾಧೆ ಇಲ್ಲ. ಯಾಕೆ? ಹೇಗೆ? ನಿನ್ನ ಹೆಡೆಯನ್ನು ತುಳಿದು ಕುಣಿದಾಡಿದವನು ನಾನು. ಹಾ. ಎಲ್ಲಿಯವರೆಗೆ ನಿನ್ನ ಹೆಡೆಯಲ್ಲಿ ನನ್ನ ಪಾದದ ಗುರುತು ಇರುತ್ತದೋ ಹಾ. ಅಲ್ಲಿಯವರೆಗೆ ನಿನಗೆ ಗರುಡನ ಬಾಧೆ ಇಲ್ಲ. ಹಾ. ಹೋಗು, ನಿಶ್ಚಿಂತರಾಗಿ ಜಯ ಬದುಕು. ಜಯ, ಜಯ ಜಯ, ಜಯ ಜಯ.